ಅಧ್ಯಾಯ 5 ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಅರ್ಜುನ ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಾಶ ಸಂಶಶಿ ಯಶ್ರೇಯೇತ್ಯರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಾಂ. ಅರ್ಜುನನ ಕೇಳಿದನು, ಏ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕು ಎಂದು ಹೇಳ್ತೀಯಾ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕು ಎಂದು ಹೇಳ್ತೀಯಾ? ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಅಂದ್ರೆ ಈಗ ಗೊಂದಲದಲ್ಲಿದ್ದಾನೆ ಇವನ ಪ್ರಶ್ನೆ. ಕರ್ಮವನ್ನು ಬಿಡಬೇಕು ಎಂದು ಹೇಳ್ತೀಯಾ, ಅನಂತರ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತೀಯ, ಇವೆರಡರಲ್ಲಿ ಯಾವ್ದು ಹೆಚ್ಚು ಶ್ರೇಯಸ್ಕರ ಅಂತ ಕೇಳ್ತಿದ್ದಾನೆ. ನೋಡಿ, ಒಣ ಮಾನಸಿಕ ಆಹಾಪೋಹಗಳಿಂದ ಭಕ್ತಿ ಸೇವೆ ಉತ್ತಮವಾಗಿದೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಶ್ಲೋಕ 31-37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46-53 ಭಕ್ತಿ ಸೇವೆಯನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯ ಇಲ್ಲ ಎಂದು ವಿವರಿಸಲಾಗಿದೆ. 4ನೇ ಅಧ್ಯಾಯ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನ ಗೊಂದಲದಲ್ಲಿದ್ದಾಗ ಸನ್ಯಾಸವಾದ ಕರ್ಮ ಇದು ಯಾವ್ದು ಮಾಡ್ಬೇಕಂತ ಕೇಳ್ತಾ ಇದ್ದಾನೆ. ಈಗ ಭಗವಂತನ ಉತ್ತರ. ಶ್ರೀ ಭಗವಾನ್ ವಾಚ ಸನ್ಯಸ್ಯ ಕರ್ಮ ಯೋಗಸ್ಯ ನಿಶ್ರೇಯಸ್ಕರ ಉಭೌ ತಯೋಸ್ತು ಕರ್ಮ ಸನ್ಯಾಸ್ಯತ್ ಕರ್ಮಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ನೋಡಿ, ಭಗವಂತನ ಹೇಳಿದ್ದಾನೆ, ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಇದಕ್ಕೆ ಉದಾಹರಣೆ ನೋಡಿ, ಇದು ಮೃಗರಾಜ ಅಂತ ಇದ್ದ ಒಬ್ಬ. ಅವೆಂತ ಮಾಡಿದ, ಈ ಎಲ್ಲ ಬ್ರಾಹ್ಮಣರನ್ನು ಕರೆದು ಅವರಿಗೆ ಆ ಗೋದಾನ ಮಾಡಿದ. ಆಕ್ಚುಲಿ ಶಾಸ್ತ್ರದಲ್ಲಿ ಉಂಟು, ಹೇಗೆಂದ್ರೆ ಗೋದಾನ ಮಾಡಿದ ತುಂಬಾ ಒಳ್ಳೇದಂದುಂಟು. ಹಾಗಾಗಿ ಅದು ಕೂಡ ಮಾಮೂಲಿ ಗೋದಾನ ಮಾಡೋದಲ್ಲ, ಆ ಗೋಗೆ ಒಂದು ಬಂಗಾರ ಹಾಕಿ ಬ್ರಾಹ್ಮಣನಿಗೆ ಕೊಡ್ತಾ ಇದೆ. ಈ ರೀತಿ ಮಾಡ್ತಾ ಇದೆ. ಹೀಗೆ ಮಾಡಿ ಎಂತ ಆಯ್ತು ಅಂದ್ರೆ, ಒಂದು ಹಸು ಯಾರು ಬ್ರಾಹ್ಮಣಿಗೆ ದಾನ ಮಾಡಿದ ಅದು ವಾಪಸ್ ಅವನ ರಾಜ್ಯಕ್ಕೆ ಬಂತು. ಅವನಿಗೆ ಗೊತ್ತಿರಲಿಲ್ಲ ಇದು ಅವನು ದಾನ ಮಾಡಿದ್ದಾನೆ ಅಂತ. ಅದನ್ನು ಇನ್ನೊಬ್ಬನಿಗೆ ಕೊಟ್ಟ. ಅದು ಆ ಬ್ರಾಹ್ಮಣಿಗೆ ಗೊತ್ತಾಯ್ತದು, ಅಂದ್ರೆ ಇನ್ನೊಬ್ಬನಿಗೆ ಕೊಟ್ಟ ದಾನವನ್ನು ಇವನಿಗೆ ಕೊಟ್ಟ ಅಂತ. ಅದಕ್ಕೆ ಅವೆಂತ ಮಾಡಿದ, ಅವನಿಗೆ ಶಾಪ ಹಾಕಿದ. ನೋಡಿ, ಇವ್ ಮಾಡಿದ್ದು ಒಳ್ಳೆ ಕೆಲಸವೇ, ಅದು ಕೂಡ ಅವ ಶಾಪ ಆಗಿದ. ಇನ್ನೊಬ್ಬನಿಗೆ ಬ್ರಾಹ್ಮಣನಿಗೆ ಕೊಟ್ಟದ್ದು ನನಗೆ ಕೊಟ್ಟಿದ್ಯಲ್ಲ, ಇದು ನೀನು ಮಾಡಿದ ತಪ್ಪು ಅಂತ ನೀನು ನೆಕ್ಸ್ಟ್ ಲೈಫಲ್ಲಿ ಎಂತ ಲಿಸರ್ಡ್ ಆಗ್ಬೇಕಂತ ಅವನಿಗೆ ಶಾಪ ಕೊಟ್ಟು, ಮತ್ತೆ ನೆಕ್ಸ್ಟ್ ಲೈಫಲ್ಲಿ ಅವ ಲಿಸರ್ಡ್ ಆಗ್ತಾನೆ. ಮತ್ತೆ ಕೃಷ್ಣ ಬಂದು ಅವನನ್ನು ಬಿಡುಗಡೆ ಮಾಡ್ತಾನೆ. ಮತ್ತೆ ಅವನ ನಿಜವಾದ ಶರೀರಕ್ಕೆ ಅವ ವಾಪಸ್ ಗೋಲೋಕಕ್ಕೆ ಹೋಗ್ತಾನೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ಈ ಪುಣ್ಯ ಕೂಡ ಬಂಧನಕ್ಕೆ ದಾರಿ. ಈಗ ಮಾಡಿದ ಕೆಲಸ ಯಾವುದು? ಪುಣ್ಯದ ಕೆಲಸ, ಗೋದಾನ. ಹಾಗಾಗಿ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಈ ಪುಣ್ಯ ಕೂಡ ಬಂಧನಕ್ಕೆ ದಾರಿ. ಹಾಗಾಗಿ ಕೃಷ್ಣ ಹೇಳುವುದು ಅಕರ್ಮ ಮಾಡ್ಲಿಕ್ಕೆ. ನಾವು ನಿನ್ನೆ ವಿವರಿಸಿದೆ ನಿಮಗೆ, ಅಕರ್ಮ ಅಂದ್ರೆ ಕೃಷ್ಣ ಪ್ರಜ್ಞೆ, ಅದಕ್ಕೆ ಯಾವುದೇ ಬಂಧನವಿಲ್ಲ. ಅಂದ್ರೆ ಟೋಟಲ್ ಕೃಷ್ಣ ನೋಡ್ಕೊಳ್ತಾನೆ. ಇಲ್ಲಾಂದ್ರೆ ಈ ರೀತಿ ಆಗ್ತದೆ. ತ್ಯಜಿಸುವಿಗೆ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲುಕತೆಯೇ. ಮುಕ್ತಿಯನ್ನು ಸಾಧಿಸಲು ಕಾತರಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಇದನ್ನು ಯಾಕೆ ಇಲ್ಲಿ ಹೇಳಿದ್ದಾರೆ ಅಂತ ನೋಡಿ, ಇದು ರೂಪ ಗೋಸ್ವಾಮಿ ಕೊಟ್ಟಂತ ಶ್ಲೋಕ.
ಈಗ ಕಲಿಯುಗದಲ್ಲಿ ಹೆಚ್ಚಿನವ್ರದ್ದು ಫಾಲ್ಗು ವೈರಾಗ್ಯ. ಫಾಲ್ಗು ವೈರಾಗ್ಯ ಅಂದ್ರೆ ಎಲ್ಲರಿಗೂ ಮುಕ್ತಿ ಬೇಕು. ಅವ್ರೆಂತ ಮಾಡ್ತಾರೆ, ಈ ಕೃಷ್ಣನ ರಿಲೇಟೆಡ್ ಇದನ್ನು ಐಕ ಅಂತ ಭಾವಿಸುದು. ಹೆಚ್ಚಿನ ಈ ಮಾಯವಾದ ಸಂಸ್ಥೆಗಳು, ನಿರಾಕಾರವಾದ ಸಂಸ್ಥೆಗಳು. ಆದ್ರೆ ಇದು ಐಕ ಅಲ್ಲ, ಇದು ದಿವ್ಯವಾದದ್ದು. ಪ್ರಭುಪಾದ ಹೇಳ್ತಾರೆ ಟ್ರಾನ್ಸೆಂಡೆಂಟಲ್. ಪ್ರಭುಪಾದ ಅದಕ್ಕೆ ವರ್ಡ್ ಕೊಡ್ತಾರೆ, ದಿವ್ಯವಾದ ಅಂದ್ರೆ ಟ್ರಾನ್ಸೆಂಡೆಂಟಲ್. ಅದು ಇಲ್ಲಿಗೆ ಈ ಭೌತಿಕ ಲೋಕಕ್ಕೆ ಯಾವುದು ಕನೆಕ್ಷನ್ ಇಲ್ಲ. ಆದ್ರೆ ತುಂಬಾ ಸಂಸ್ಥೆಗಳುಂಟು, ಸೋಕಾಲ್. ಪ್ರಭುಪಾದ ಹೇಳ್ತಾರೆ ಆಧ್ಯಾತ್ಮಿಕ ಸಂಸ್ಥೆಗಳು. ಅವ್ರೇನು ಅಂತಂದ್ರೆ ಕೃಷ್ಣನ ವಿಷಯ ಐಕ. ನೋಡಿ ಹೇಗಂದ್ರೆ ಹೆಚ್ಚಿನವರು ಎಂತ ಹೇಳುದಂದ್ರೆ ಎಲ್ಲವನ್ನು ಬಿಟ್ಟು, ಮನೆ ಬಿಟ್ಟು ಕಾಡಿಗೆ ಹೋಗುವುದು, ಮತ್ತೆ ಗಡ್ಡೆಲ್ಲ ಬಿಡುವುದು, ಕಾವಿ ಬಟ್ಟೆ ಧರಿಸುವುದು, ಇದು ಆಧ್ಯಾತ್ಮಿಕ. ಇದು ಆಧ್ಯಾತ್ಮಿಕ ಅಲ್ಲ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ ಅದು ಫಾಲ್ಗು ವೈರಾಗ್ಯ. ನಾನು ನಿಮ್ಗೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ. ಹೇಗಂದ್ರೆ ಭರತ್ ಮಹಾರಾಜ್ ನಾವು ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಅದೇ ರೀತಿ ಹೆಚ್ಚಿನವ್ರು ಪ್ರಭುಪಾದ ಹೇಳ್ತಾರೆ ನೋಡಿ. ಪ್ರಭುಪಾದ 1955ರಿಂದ 65 ತನಕ ವೃಂದಾವನಲ್ಲಿ ಇತ್ತು. ಅವ್ರು ತುಂಬಾ ನೋಡಿದ್ದಾರೆ ಈ ತರ ಜನರು. ಅಂದ್ರೆ ಎಲ್ಲವನ್ನು ಬಿಟ್ಟು ಬರೋದು, ಅಲ್ಲಿ ಬಂದು ವಾಪಸ್ ಮಂಗನಾಗೆ ವಾಪಸ್ ಫ್ಯಾಮಿಲಿ ಮಾಡೋದು, ಫ್ಯಾಮಿಲಿಯನ್ನು ಬಿಟ್ಟು ಬರೋದು, ಮತ್ತೆ ಅಲ್ಲಿ ಬಂದು ಫ್ಯಾಮಿಲಿ ಮಾಡೋದು, ಮತ್ತೆ ಅಲ್ಲಿ ಕೆಲವರು ಬಂದು ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡೋದು, ಕೆಲವರು ಗಾಂಜಾ ಎಳಿಲಿಕ್ಕೆ ಸ್ಟಾರ್ಟ್ ಮಾಡೋದು, ಈ ರೀತಿ ಎಲ್ಲ ಇತ್ತು. ಹಾಗಾಗಿ ಇದಕ್ಕೆ ಹೇಳುದು ಫಾಲ್ಗು ವೈರಾಗ್ಯ. ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು, ನಾವು ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ನೋಡಿ, ಈಗ ಈ ತುಂಬಾ ಸಮಸ್ಯೆಗಳುಂಟು. ಅವ್ರು ಹೇಳ್ತಾರೆ ಈ ಲ್ಯಾಪ್ಟಾಪ್ ಯೂಸ್ ಮಾಡಬಾರ್ದು, ಇದು ಮಾಯೆ. ಮತ್ತೆ ಈ ಮೊಬೈಲ್ ಯೂಸ್ ಮಾಡಬಾರ್ದು, ಯಾವುದು ವಾಟ್ಸಪ್ ಎಲ್ಲ ಅದು ಮಾಯೆ. ಮತ್ತೆ ಕಾರ್ ಯೂಸ್ ಮಾಡಬಾರ್ದು, ನಡ್ಕೊಂಡೇ ಹೋಗ್ಬೇಕು, ಇದು ಮಾಯೆ. ಆಧ್ಯಾತ್ಮಿಕ ಅಂದ್ರೆ ಇದೆಲ್ಲ ಯೂಸ್ ಮಾಡಬಾರ್ದು. ಪ್ರಭುಪಾದ ಹೇಳ್ತಾರೆ ಅದು ಫಾಲ್ಗು ವೈರಾಗ್ಯ. ಯುಕ್ತ ವೈರಾಗ್ಯ ಅಂದ್ರೆ ಕೃಷ್ಣನಿಗೋಸ್ಕರ ಯೂಸ್ ಮಾಡುವಂಥದ್ದು. ಈಗ ನಾವು ಈ ಪ್ರಚಾರಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಈಗ ನನ್ನ ಇಂದ್ರಿಯ ಸುಖಕ್ಕೆ ನಾನು ಇದನ್ನು ಯೂಸ್ ಮಾಡಿದ್ರೆ ಆಗ ಎಸ್ ಅವರು ಹೇಳಿದ್ದಾರೆ. ಆದ್ರೆ ಕೃಷ್ಣನಿಗೋಸ್ಕರ ಹೇಗೆ ಅಂದ್ರೆ ನೋಡಿ, ಈಗ ಪ್ರಭುಪಾದ ಯಾವಾಗ ಹೇಳ್ತಾರೆ, ಈಗ ಮಾರ್ಕೆಟ್ ಅಲ್ಲಿ ನಿಮ್ಗೆ 100 ರೂಪಾಯಿದ ಆಪಲ್ ಸಿಗ್ತದೆ 1 kgಗೆ, ಮತ್ತೆ 200 ರೂಪಾಯಿ ಸಿಗ್ತದೆ, ಮತ್ತೆ 300 ರೂಪಾಯಿ ಸಿಗ್ತದೆ, ಮತ್ತೆ ತುಂಬಾ ಕ್ವಾಲಿಟಿ 500 ರೂಪಾಯಿಗೆ ಸಿಗ್ತದೆ. ಪ್ರಭುಪಾದ ಹೇಳ್ತಾರೆ ಕೃಷ್ಣನಿಗೆ ಯಾವಾಗಲೂ ತರುವಾಗ ಹೈ ಕ್ವಾಲಿಟಿ 500 ರೂಪಾಯಿ ತರಬೇಕಂತ. ಈಗ ಅದೇ ಹೇಗಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹೇಗಂದ್ರೆ ಈಗ ನಮ್ದು ಇದು ಧೋತಿ ಮತ್ತೆ ಈ ಕುರ್ತಾ, ಇದಕ್ಕೆ ಆಕ್ಚುಲಿ ವೃಂದಾವನ ಅಂತ ಅವ್ರು ತರುದು. ಧೋತಿಗೆ ಎಷ್ಟು 300 ರೂಪೀಸ್, ಮತ್ತೆ ಕುರ್ತಾ ಕೂಡ ಅಷ್ಟೇ 300-350. ಆದ್ರೆ ನಾವು ಕೃಷ್ಣನಿಗೆ ಬಟ್ಟೆ ತರ್ತೀವಿ ಅಲ್ಲಿಂದ. ಕೃಷ್ಣನಿಗೆ ನಾವು 300 ತರುವುದಿಲ್ಲ, ನಮ್ಗೆ 300. ಆದ್ರೆ ಕೃಷ್ಣನಿಗೆ ನಾವು ತರುವಂತದ್ದು 10,000ಗಿಂತ ಜಾಸ್ತಿ ತರುವಂತದ್ದು. ಯಾಕೆಂದ್ರೆ ಕೃಷ್ಣನಿಗೆ ಯಾವಾಗಲೂ ಆಯಸ್ ಕೊಡ್ಬೇಕು. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ ಕೃಷ್ಣವನ್ನು ನಾವು ಚಂದಾಗಿ ಕಾಣಿಸಿದ್ರೆ ನಾವು ಚಂದ ಆಗ್ತೇವೆ ಅಂತ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣ ಪ್ಲೀಸ್ ಆದ್ರೆ ನಾವು ಪ್ಲೀಸ್ ಆದ್ರೆ. ಹಾಗಾಗಿ ನಾವು ನಮ್ಮ ಮುಖವನ್ನು ಕೃಷ್ಣನ ಹತ್ರ ನೋಡ್ಬೇಕಂತೆ. ಕೃಷ್ಣವನ್ನು ನೀವು ಚಂದವಾಗಿ ಡೆಕೋರೇಟ್ ಮಾಡಿ ಚಂದ ಮಾಡಿ ಅವರಿಗೆ ಡ್ರೆಸ್ ಎಲ್ಲ ಹಾಕಿದ್ರೆ ಆಗ ನಾವು ಚಂದ ಕಾಣ್ತೇವೆ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇದು ಯುಕ್ತ ವೈರಾಗ್ಯ. ಆದ್ರೆ ಹೆಚ್ಚಿನವರಿಗೆ ತುಂಬಾ ಸಂಸ್ಥೆಗಳು ಸೋಗಳಾದ ಅವರಿಗೆ ಗೊತ್ತಿಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ರೂಪ ಗೋಸ್ವಾಮಿ ಮಾಮೂಲಿ ಜನ ಅಲ್ಲ. ರೂಪ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಅವನ ಆಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಅವರು ಎಂತ ಹೇಳುದು, ಸುಮ್ಮನೆ ಫೈನಾನ್ಸ್ ಮಿನಿಸ್ಟರ್ ಮಾಡಲಿಲ್ಲ ನವಾಬ್ ಹುಸೇನ್ ಶಾ. ಯಾಕೆಂದ್ರೆ ಅವರು ಪರ್ಷಿಯನ್, ಅರೇಬಿಕ್, ಮತ್ತೆ ಸಂಸ್ಕೃತ, ಮತ್ತೆ ಇಂಗ್ಲಿಷ್, ಮತ್ತೆ ಬೆಂಗಾಲಿ ಇದರ ಪಂಡಿತರಾಗಿದ್ರು. ಎಲ್ಲ ಲ್ಯಾಂಗ್ವೇಜ್ ಇದು ಅವರಿಗೆ ಗ್ರಿಪ್ ಇತ್ತು. ಮತ್ತೆ ತುಂಬಾ ಬುದ್ಧಿವಂತರು. ಹಾಗಾಗಿ ಆ ರಾಜ್ಯ ಇಟ್ಟಿದ್ದಾನೆ. ಮತ್ತೆ ಹೇಗೆ ಅಂದ್ರೆ ಅವರ ಹೆಸರು ಕೂಡ ಮುಸ್ಲಿಂ ಹೆಸರಾಗಿತ್ತು. ಇಬ್ಬರು ಕೂಡ ಅಣ್ಣ ತಮ್ಮ, ಸನಾತನ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ. ಮತ್ತೆ ಚೈತನ್ಯ ಭೇಟಿ ಆಗ್ತಾರೆ. ಭೇಟಿಯಾದ ಕೂಡಲೇ ಅವರು ಎಲ್ಲವನ್ನು ತ್ಯಜಿಸ್ತಾರೆ, ಮತ್ತೆ ವಾಪಸ್ ವೃಂದಾವನಕ್ಕೆ ಹೋಗ್ತಾರೆ. ಪ್ರಯಾಗಲ್ಲಿ 10 ದಿವಸ ಅವರಿಗೆ ಚೈತನ್ಯ ಮಹಾಪ್ರಭು ಕೃಷ್ಣ ಪ್ರಜೆ ಹೇಳಿಕೊಡ್ತಾರೆ. ಮತ್ತೆ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೆ ಹೋಗುವಾಗ ನೋಡಿ, ಎಲ್ಲ ಗೋಸ್ವಾಮಿಗಳು ಒಂದೊಂದು ಡಿಟಿ ಸಿಕ್ಕಿದೆ. ಸನಾತನ ಗೋಸ್ವಾಮಿಗೆ ರಾಧಾ ಮದನ್ ಮೋಹನ್ ಜಿ, ಮತ್ತೆ ರೂಪ ಗೋಸ್ವಾಮಿಗೆ ರಾಧಾ ಗೋವಿಂದ್ ಜಿ, ಮತ್ತೆ ಜೀವ ಗೋಸ್ವಾಮಿಗೆ ರಾಧಾ ಗೋಪಿನಾಥ್ ಜಿ, ಗೋಪಾಲ್ ಭಟ್ ಗೋಸ್ವಾಮಿಗೆ ರಾಧಾ ರಮಣ್ ಜಿ. ಈ ರೀತಿ ಒಂದೊಂದು ಡಿಟೀಸ್ ಎಲ್ಲ ಗೋಸ್ವಾಮಿಗಳು ಸಿಕ್ಕಿದೆ. ಮತ್ತೆ ಅದು ಕೂಡ ಸಿಕ್ಕಿದೆ ಹೇಗೆ ಅಂದ್ರೆ ನೋಡಿ,
ಹೇಗಾಯ್ತು ಅಂದ್ರೆ ಔರಂಗಜೇಬ್ ಅಟ್ಯಾಕ್ ಮಾಡಿದ. ಔರಂಗಜೇಬ್ ಅಟ್ಯಾಕ್ ಮಾಡುವಾಗ ಎಂತಾಯ್ತು ಅಂದ್ರೆ ಅಲ್ಲಿದ್ದು ನಿಜ ಡಿಟಿಯನ್ನು ಆಗ ಇಲ್ಲಿ ಎಂತ ಹೇಳಿ ಜೈಪುರದ ರಾಜ ಅಲ್ಲಿ ಕೊಂಡೋಗಾಯಿತು. 3 ಯಾವುದು ಮದನ್ ಮೋಹನ್ ಜಿ, ಗೋಪಿನಾಥ್ ಜಿ ಮತ್ತೆ ರಾಧಾ ಗೋವಿಂದ್ ಜಿ, ಅದು ಮೇನ್ ಡಿಟೀಸ್ ಅಲ್ಲಿ ಹೋಯ್ತು. ಅದು ಕೂಡ ಇಲ್ಲಿ ಡಿಟೀಸ್ ಇತ್ತು. ವಜ್ರನಭ 1000 ದೇವಸ್ಥಾನ ಮಾಡಿದ, ಆದ್ರೆ ಔರಂಗಜೇಬ್ ಟೈಮಲ್ಲಿ ಎಲ್ಲ ಅಟ್ಯಾಕ್ ಆಯ್ತು, ಹಾಗಾಗಿ ಅದು ಆಚೆ ಆಯ್ತು. ಮತ್ತೆ ರೂಪ ಗೋಸ್ವಾಮಿ ಚಂದ್ರಮಾಂಬ ಅವರನ್ನು ವಾಪಸ್ ಅದನ್ನು ಮರುಜೀವನ ಮಾಡಲಿಕ್ಕೆ ಹೇಳಿದ್ರು. ಮತ್ತೆ ರೂಪ ಗೋಸ್ವಾಮಿ ಎಂತ ಮಾಡಿದ್ರು, ಎಲ್ಲ ಒಂದು ಗೋಸ್ವಾಮಿಗಳಿಗೆ ಈ ಕಾಡಲ್ಲಿ ಒಂದೊಂದು ದೇವರು ಸಿಕ್ಕಿದ್ರು. ಅವರಿಗೆ ರಾಧಾ ಗೋವಿಂದ್ ಜಿ ಸಿಕ್ತು. ಮತ್ತೆ ರಾಧಾ ಗೋವಿಂದ್ ಸಿಗುವಾಗ ಅವ್ರು ಎಂತ ಮಾಡಿದ ಅಂದ್ರೆ ಈ ಮರ, ಈಗ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಆ ಹೆಂಗಸರು ಇರ್ತದಲ್ಲ ಕೂಲಿ ಕೆಲಸ ಮಾಡುವವರು, ಅವರವರ ಮಗುವನ್ನು ಸೀರೆ ಸಣ್ಣ ಒಂದು ಸೀರೆ ಕಟ್ಟಿ ಅದರಲ್ಲಿ ಮಗುವನ್ನು ಹಾಕ್ತಾರೆ, ಸಣ್ಣ ಮಗು ಇದ್ರು. ಅದೇ ರೀತಿ ರೂಪ ಗೋಸ್ವಾಮಿ ಕೂಡ ಒಂದು ಮರಕ್ಕೆ ಒಂದು ಸಣ್ಣ ಒಂದು ಬಟ್ಟೆ ಹಾಕಿ ಅದರಲ್ಲಿ ರಾಧಾ ಗೋವಿಂದ್ ಇಟ್ಟಿದ್ರು. ಮತ್ತೆ ಟೋಟಲ್ ಒಂದು ಕೋಪಿನಲ್ಲಿ ಇದ್ದದ್ದು ನೋಡಿ, ಅಂತ ಎಂತ ಹೇಳುದು ಫೈನಾನ್ಷಿಯಲ್ ಆದವರು. ಮತ್ತೆ ಹೀಗೆ ಆದ್ರು. ಪ್ರಭುಪಾದ್ ಹೇಳ್ತಾರೆ, ಪ್ರಭುಪಾದ್ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು. ಆಗ ಒಬ್ಬ ಬ್ಯಾರಿಸ್ಟರ್ ಅಂತೆ, ತುಂಬಾ ಶ್ರೀಮಂತ ಬ್ಯಾರಿಸ್ಟರ್. ಅವನಿಗೆ ದಿವಸದಲ್ಲಿ ಎಷ್ಟೋ ಸಾವಿರ ಇನ್ಕಮ್ ಇತ್ತು ಆ ಟೈಮಲ್ಲಿ, ಇದು 20s ಅಲ್ಲಿ. ಆದ್ರೆ ಅವ ಎಲ್ಲವನ್ನು ಬಿಟ್ಟು ಗಾಂಧಿ ಮೂವ್ಮೆಂಟ್ ಸೇರಿದ. ಮತ್ತೆ ಎಷ್ಟೋ ಸಮಯದಲ್ಲಿ ಅವನಿಗೆ ಅದು ಆಗ್ಲಿಲ್ಲ. ಯಾಕೆಂದ್ರೆ ನೀವೊಂದು ಲ್ಯಾವಿಶ್ ಲೈಫಲ್ಲಿ ಇದ್ದು ಒಮ್ಮೆಲೆ ನಿಮ್ಗೆ ಆ ಕೆಳಮಟ್ಟದ ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆಂತಾಯ್ತು, ಅವ ಸುಸೈಡ್ ಮಾಡಿದ. ಸುಸೈಡ್ ಪ್ರಭುಪಾದ್ ಹೇಳ್ತಾರೆ, ಇದು ಯಾಕೆ ಅಂದ್ರೆ ಅವನ ಕೃಷ್ಣ ಪ್ರಜ್ಞೆ ಇರಲಿಲ್ಲ. ಅದೇ ರೂಪ ಗೋಸ್ವಾಮಿ ಅಂತ ಉನ್ನತ ಪೊಸಿಷನ್ ಇದ್ರು, ಇಲ್ಲಿ ಜಸ್ಟ್ ಒಂದು ಕೋಪಿನಲ್ಲಿ ಇದ್ರು, ಎಲ್ಲವನ್ನು ತ್ಯಜಿಸಿ. ಅವ್ರಿಗೆ ಹೇಗೆ ಆಯ್ತು, ಯಾಕಂದ್ರೆ ಅವ್ರು ಕೃಷ್ಣ ಪ್ರಜ್ಞೆ ಇತ್ತು. ಪ್ರಭುಪಾದ್ ಹೇಳ್ತಾರೆ, ಭೌತಿಕದಲ್ಲಿ ನೀವು ಉನ್ನತ ಮಟ್ಟದಲ್ಲಿದ್ದು ನೀವು ಕೆಳಗೆ ಬರ್ಲಿಕ್ಕೆ ಮಾಮೂಲಿ ಇದರಲ್ಲಿ ಆಗುದಿಲ್ಲ, ಅದು ಕೃಷ್ಣ ಪ್ರಜ್ಞೆ ಇದ್ರೆ ಆಗ್ತದೆ. ಅದೇ ರೀತಿ ಇವರು ಬರಿತಾ ಇದ್ದಾರೆ. ಯಾಕಂದ್ರೆ ನಾವು ಈಗ ಎಂತೆಲ್ಲ ಓದ್ತಾ ಇದ್ದೇವೆ ಅದು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿಯ ಕೊಡುಗೆ. ಅವರು ಬರೆದದ್ದು ಅಂದ್ರೆ ತುಂಬಾ ವಾಲ್ಯೂಮ್ ಗಟ್ಲೆ ಪುಸ್ತಕವನ್ನು ಬರೆದಿದ್ದಾರೆ. ಮತ್ತೆಂತ ಬರಿತಾ ಇರುವಾಗ ಒಬ್ಬ ಸಿಂಧ್, ಈಗ ಪಾಕಿಸ್ತಾನಕ್ಕೆ ಸೇರ್ತದೆ, ಅದು ಸಿಂಧ್ ಪ್ರಾವಿನ್ಸ್ ಇಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಮರ್ಚೆಂಟ್ ಬಿಸ್ನೆಸ್ ಮ್ಯಾನ್ ಬಂದು ಅಡ್ಡ ಬೀಳ್ತಾನೆ ರೂಪ ಗೋಸ್ವಾಮಿಗೆ. ಮತ್ತೆ ಕೇಳ್ತಾನೆ, ಸ್ವಾಮೀಜಿ ನಾನು ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಹಣ ಗಳಿಸಿದ್ದೇನೆ, ನಾನೀಗ ಅದನ್ನು ಕೃಷ್ಣ ಸೇವೆಗೆ ಯೂಸ್ ಮಾಡಬೇಕು, ನನಗೆ ಮಾರ್ಗದರ್ಶನ ನೀಡಿ. ಹೇಗಂದ್ರೆ ಪ್ರಭುಪಾದ್ ಹೇಳ್ತಾರೆ, ಈ ಎಲ್ಲ ತುಂಬಾ ಸಂಸ್ಥೆಗಳುಂಟು, ಅವರಾದ್ರೆ ಇದನ್ನು ರಿಜೆಕ್ಟ್ ಮಾಡ್ತಾರಂತೆ. ಆದ್ರೆ ರೂಪ ಗೋಸ್ವಾಮಿ ಇದನ್ನು ರಿಜೆಕ್ಟ್ ಮಾಡಲಿಲ್ಲ, ಅವರು ಆಕ್ಸೆಪ್ಟ್ ಮಾಡಿದ್ರು. ಮತ್ತೆ ಪ್ರಭುಪಾದ್ ಇನ್ನೊಂದು ವಿಷಯ ಅಂತ ಅಂದ್ರೆ ನೋಡಿ, ಹಿಂದಿನ ಕಾಲ, ಇದು 500 ವರ್ಷ ಹಿಂದೆ ಈ ರೀತಿ ಜನರು ಇದ್ದಂತೆ ಭಾರತದಲ್ಲಿ. ಸ್ವತಃ ಅವ್ರು ಬಂದು ಎಸ್ ನನ್ನ ಹತ್ರ ಹಣ ಉಂಟು, ಕೃಷ್ಣ ಸೇವೆಗೆ ಯೂಸ್ ಮಾಡ್ಬೇಕು. ಈಗ ನಾನೊಂದು ಸಣ್ಣ ನನ್ನ ಇದು ಎಕ್ಸ್ಪೀರಿಯನ್ಸ್, ಯಾಕೆಂದ್ರೆ ನಾನು ಸಾಧಾರಣ 10-12 ವರ್ಷದಿಂದ ನಾವು ಪ್ರತಿ ಜನ್ಮಾಷ್ಟಮಿಗೆ ನಾವು ಭಾಗ್ಯರಾಮ ಹೋಗುದಿಲ್ಲ. ಜನ್ಮಾಷ್ಟಮಿಗೆ ಒಂದು 2 ತಿಂಗಳ ಮುಂಚೆ ನಾವೆಲ್ಲ ಮನೆಗೆ, ಯಾಕಂದ್ರೆ ಜನ್ಮಾಷ್ಟಮಿಗೆ ನಮ್ಮ ಈ ಸಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು, ಇಲ್ಲಾಂದ್ರೆ ಒಂದು 5,000-6,000 ಜನ ಬರ್ತಾರೆ. ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೇವೆ. ಮತ್ತೆ ನಾವು ಎಲ್ಲ ಮನೆಗೆ ಹೋಗ್ತೇವೆ. ನಾವು ಹಣಕ್ಕೆ ಹೋಗುದಲ್ಲ, ಅದು ಇನ್ವೈಟ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ಏನಾದ್ರು ಕೊಟ್ರೆ ತಗೊಳ್ತೇವೆ, ಯಾಕೆಂದ್ರೆ ಕೃಷ್ಣ ಸೇವೆಗೆ ಕೊಟ್ರೆ ಅದು ನಾವು ಹೋಗುವ ಇಂಟೆನ್ಷನ್ ಹಣಕ್ಕೆ ಅಲ್ಲ. ಅದೇ ರೀತಿ ಎಂತಾಯ್ತು ಅಂದ್ರೆ, ಇದು ನನ್ನ ಎಕ್ಸ್ಪೀರಿಯನ್ಸ್, ಪ್ರತಿ ವರ್ಷ ಹೋಗುವಾಗ ಎಂತಾಗ್ತದೆ ಅಂದ್ರೆ ಒಂದು 20% ಜನರು ಅಂದ್ರೆ ಬಂದು ಮಾತಾಡ್ತಾರೆ. ಆದ್ರೆ 80% ಜನರು ಹೇಗೆ ಅಂದ್ರೆ, ನಮ್ಗೆ ಗೊತ್ತಾಗ್ತದೆ, ನಾವು ಹೋಗುವಾಗ ಒಂದು 7-8 ಮಂದಿ ಹೋಗುದು, ಇಮಿಡಿಯೇಟ್ ಎಂತ ಮಾಡ್ತಾರೆ ಅಂದ್ರೆ ಗೇಟ್ ಹಾಕ್ತಾರೆ, ಮತ್ತೆ ನಾಯಿಯನ್ನು ಮಕ್ಕಳಿಗೆ ಹೇಳ್ತಾರೆ ನಾಯಿ ಬಿಡು ಅಂತ. ಇದು ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಹೇಳ್ತಾ ಇದ್ದೇನೆ. ಮತ್ತೆ ಫ್ಲಾಟ್ ಅಲ್ಲಿ ಹೋಗುವ ಎಂತ ಮಾಡ್ತಾರೆ ಅಂದ್ರೆ, ಫ್ಲಾಟ್ ಅಲ್ಲಿ ಅದೊಂದು ಸಣ್ಣ ಹೋಲ್ ಇರ್ತದೆ, ಅವ್ರು ನೋಡ್ತಾರೆ, ಮತ್ತೆ ಜೋರಾಗಿ ಸೌಂಡ್ ಬರುವಾಗೆ ಲಾಕ್ ಆಗ್ತಾರೆ. ಅಂದ್ರೆ ಅವರು ಹೆಂಗಸರವರೆಗೆ ಬರುವುದಿಲ್ಲ, ಹೆಂಗಸರ ಗಂಡಸರು ಮಕ್ಕಳ ಹತ್ರ ಹೇಳ್ತಾರೆ, ಮಕ್ಕಳು ಮಕ್ಕಳು ಹೇಳಿದನ್ನು ಮಾಡ್ತಾರೆ ಈ ರೀತಿ. ಆದ್ರೆ ಆಕ್ಚುಲಿ ಹೇಗುಂಟದ ಶಾಸ್ತ್ರದಲ್ಲಿ ಅತಿಥಿ ದೇವೋಭವ, ಯಾರಾದ್ರೂ ಬಂದ್ರೆ ಅವನ ಹತ್ರ ನಾವು ಎಂತಂದ್ರೆ ಏನು ಕೇಳುದಿಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆ ಮಾತಾಡ್ಬೇಕು. ಇಲ್ಲಾಂದ್ರೆ ಶಾಸ್ತ್ರದಲ್ಲಿ ಹೇಗುಂಟಂದ್ರೆ ಅಟ್ಲೀಸ್ಟ್ ಬಂದವನಿಗೆ 1 ಗ್ಲಾಸ್ ನೀರು ಕೊಡ್ಬೇಕಂತ ಇದುಂಟು. ಇದು ಕೊಡ್ಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆ ಮಾತಾಡ್ಬೇಕು. ಆದ್ರೆ ಜನರು ಈ ರೀತಿ ಮಾಡ್ತಾರೆ. ಆದ್ರೆ ಇಲ್ಲಿ 500 ವರ್ಷದಿಂದ
ಸಿಂಧಿಯಿಂದ ಬಂದಿದ್ದಾನೆ ವೃಂದಾವನಕ್ಕೆ. ನೀವು ಎಣಿಸಿ, ಪ್ರಭುದಲ್ಲಿ ಇಂಥ ಜನರು ಇದ್ರು. ಅದೇ ಕಾಲಕ್ರಮೇಣ ಎಂತಾಯ್ತು, ಜನರೆಲ್ಲ ಇಂದ್ರ ಸುಖಕ್ಕೆ ಬಂದು ಎಲ್ಲ ಅವ್ರದ್ದು ತಪ್ಪಿ ಹೋಯ್ತು. ಹಾಗಾಗಿ ಅವ ಬಂದು ಕೇಳ್ತಾನೆ ರೂಪಗೋಸ್ವಾಮಿ ನೋಡಿ, ರೂಪಗೋಸ್ವಾಮಿ ಹೇಳ್ತಾರೆ, ಎಸ್ ನೀನು ಈ ರಾಧಾ ಗೋವಿಂದಿಗೆ ದೊಡ್ಡ ದೇವಸ್ಥಾನ ಕಟ್ಟು. ಪ್ರಭುಪಾದ ಹೇಳ್ತಾರೆ ಇದು ಯುಕ್ತ ವೈರಾಗ್ಯ. ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು, ಯುಕ್ತ ವೈರಾಗ್ಯ ಮಾಡಬೇಕು. ಮತ್ತೆ ಆ ಬಿಸ್ನೆಸ್ ಮ್ಯಾನ್ ಆ ದೇವಸ್ಥಾನವನ್ನು ಕಟ್ಟಿದ. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಜ್ಞೇಯಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವದ ಅರ್ಜುನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಅಂದ್ರೆ ಇದರಲ್ಲಿ ಕರ್ಮಫಲದಲ್ಲಿ ತಿರಸ್ಕಾರವಾಗಿ ಅಪೇಕ್ಷೆ ಆಗಲಿ, ಇದನ್ನು ಮಾಡಿದವನೇ ನಿಜವಾಗಿ ನಿತ್ಯ ಸನ್ಯಾಸಿ. ಮತ್ತೆ ಅವನಿಗೆ ದ್ವಂದ್ವ ಇಲ್ಲ. ನೋಡಿ, ನಮ್ದು ಪೊಸಿಷನ್ ಎಂತಂದ್ರೆ ನಾವು ದ್ವಂದ್ವದಲ್ಲಿ ಇರ್ತೇವೆ. ದ್ವಂದ್ವ ಅಂದ್ರೆ, ಈಗ ನೀವು ಇದು ಕೇಳ್ತಾ ಇದ್ದೀರಿ ಭಗವದ್ಗೀತೆ ಕ್ಲಾಸ್, ಮತ್ತೆ ಕ್ಲಾಸ್ ಆದ್ಮೇಲೆ ನೀವು ಅಂದ್ರೆ ಇದು ಹೇಗಾಗ್ತದೆ, ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ ಅಂತ ಹೇಳ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನೀವು ಜೀವನದಲ್ಲಿ ತುಂಬಾ ಕೆಲವು ನೀವು ಸಣ್ಣದಿನ ಫಾಲೋ ಮಾಡಿದ್ದೀರಿ, ಹಾಗಾಗಿ ಅದು ಬಿಡ್ಲಿಕ್ಕೆ ಕಷ್ಟ ತುಂಬಾ. ಹಾಗೆ ಎಂತಾಗ್ತದೆ ಅಂದ್ರೆ, ಈಗ ಕೇಳುವಾಗ ನೀವು ಒಪ್ಪಿಕೊಳ್ತೀರಿ, ಆದ್ರೆ ಮಾಡುವಾಗ ಅದನ್ನು ಕಾರ್ಯರೂಪದಲ್ಲಿ ತರುವುದಿಲ್ಲ. ಹಾಗಾಗಿ ಯಾರು ದೃಢ ಸಂಕಲ್ಪದಲ್ಲಿದ್ದಾನೆ ಅವ ಅದನ್ನೇ ಮಾಡ್ತಾನೆ. ಆದ್ರೆ ದ್ವಂದ್ವದಲ್ಲಿರುವವ ಎಂತ ಮಾಡ್ತಾನೆ, ಈಗ ಕೇಳ್ತಾನೆ ಎಸ್ ಸರಿ, ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಇಂದ ಮಾಡುವಾಗ ಅವರು ಹೇಳಿದ್ದಾರೆ ಆದ್ರೆ ನಾವು ಹೀಗೆ ಮಾಡುವ, ನಾವಂದ್ರೆ ಅದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ತೋರಿಸ್ತೇವೆ. ಹಾಗಾಗಿ ಹೀಗೆ ಮಾಡಬಾರ್ದು, ನಾವು ದ್ವಂದ್ವದಲ್ಲಿ ಇರಬಾರ್ದು. ಪ್ರಭು ಹೇಳ್ತಾರೆ, ನಾವು 2 ಬೋಟಿಗೆ ಕಾಲಿಟ್ರೆ ಎಂತ ಆಗ್ತದೆ, ನಾವು ಅಲ್ಲೇ ಇರ್ತೇವೆ, ಆಚೆ ದಡಕ್ಕೆ ದಾಟುವುದಿಲ್ಲ. ಹಾಗಾಗಿ ನಾವು 1 ಬೋಟಿಗೆ ಕಾಲಿಡ್ಬೇಕು, ದೃಢ ಸಂಕಲ್ಪದ ಇರಬೇಕು, ದ್ವಂದ್ವದಲ್ಲಿ ಇರಬಾರ್ದು. ಫಲಾಕ್ಷತಿ ಇಲ್ಲ, ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಎಸ್ ನೋಡಿ, ಇದು ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಬಗ್ಗೆ ಹೇಳುವ ಮುಂಚೆ ನಾನು ಆ ಬ್ರಹ್ಮನ ಅಂದ್ರೆ ಕೃಷ್ಣ ಲೀಲೆಯಲ್ಲಿ, ವೃಂದಾವನ ಲೀಲೆಯಲ್ಲಿ ಒಂದು ನಡೆದ ಘಟನೆಯನ್ನು ಹೇಳ್ತೇನೆ. ಎಂತಾಗ್ತದೆ ಅಂದ್ರೆ ನೋಡಿ, ಕೃಷ್ಣನನ್ನು ಅರ್ಥ ಮಾಡಲಿಕ್ಕೆ ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಶುದ್ಧ ಭಕ್ತ ಅಂದ್ರೆ ದೇವತೆಗಳಲ್ಲಿ ಕೂಡ ಮೇನ್ ದೇವತೆಗಳು ಬ್ರಹ್ಮ, ಶಿವ, ಇಂದ್ರ, ಅವರಿಗೆ ಕೂಡ ಅರ್ಥ ಮಾಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ನಾವು ಎಂತ ಅರ್ಥ ಮಾಡೋದು? ಹಾಗಾಗಿ ನಮ್ಮ ಸ್ವಪ್ರಯತ್ನದಿಂದ ಆಗುದಿಲ್ಲ, ಕೃಷ್ಣ ಪ್ಲೀಸ್ ಆದ್ರೆ ಕೃಷ್ಣನ ಕೃಪೆಯಿಂದ ಆಗ್ತದೆ. ಅದೇ ರೀತಿ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ವೃಂದಾವನಕ್ಕೆ ಬರ್ತಾನೆ, ಆದ್ರೆ ಪೂರ್ತಿ ಎಲ್ಲ ದೇವತೆ ಲೋಕಗಳಲ್ಲಿ ಅಂದ್ರೆ ಒಬ್ಬ ಎಲ್ಲ ರಾಕ್ಷಸನ್ನು ಕೊಲ್ತಾ ಇದ್ದಾನೆ ಅಂತ ಅವ್ರಿಗೆ ನ್ಯೂಸ್ ಸಿಗ್ತದೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇದು ದೇವತಮ ಪರಮಪುರುಷ ಅಂತ, ಅವ್ರು ಎಣಿಸದೆ ಯಾರೋ ಮಗು ಅಂತ. ಹಾಗಾಗಿ ಬ್ರಹ್ಮ ಬರ್ತಾನೆ ಮೇಲಿಂದ, ಅವನ ಲೋಕದಿಂದ ಕೆಳಗೆ ಬಂದು ಆ ಕೃಷ್ಣನೊಟ್ಟಿಗಿರುವ ಎಲ್ಲ ಗೋಪಾಲ ಬಾಲಕರು ಮತ್ತೆ ಎಲ್ಲ ಗೋಗಳನ್ನೆಲ್ಲ, ಕರು ಹಸುಗಳನ್ನೆಲ್ಲ ಎಂತ ಮಾಡ್ತಾನೆ, ಇಮಿಡಿಯೇಟ್ ಅಪಹರಿಸ್ತಾನೆ, ಬ್ರಹ್ಮಲೋಕಕ್ಕೆ ಕೊಂಡೋಗ್ತಾನೆ. ಆದ್ರೆ ಕೃಷ್ಣನಿಗೆ ಗೊತ್ತಾಗ್ತದೆ ಕೃಷ್ಣ ಅಂತರ್ಯಾಮಿ. ಕೃಷ್ಣ ಎಂತ ಮಾಡ್ತಾನೆ, ಎಕ್ಸ್ಪಾನ್ಷನ್ ಆಗ್ತಾನೆ. ಅಂದ್ರೆ ಅವನ ಗೆಳೆಯರು ಮತ್ತೆ ಈ ಕರುಗಳು ಹಸುಗಳು ಕೃಷ್ಣ ಎಕ್ಸ್ಪಾಂಡ್ ಆಗ್ತಾನೆ. ಎಕ್ಸ್ಪಾಂಡ್ ಆಗಿ ಎಂತಾಗ್ತದೆ ಅಂದ್ರೆ, ಆಕ್ಚುಲಿ ವೃಂದಾವನದಲ್ಲಿ ಬೆಳಿಗ್ಗೆ ಡೈಲಿ ಕೃಷ್ಣ ಎದ್ದು ಹೊರಗೆ ಬರುವಾಗ ಎಲ್ಲ ಮನೆಯಲ್ಲಿ ಹೊರಗೆ ಬಂದು ಕೃಷ್ಣನ ಹೀಗೆ ನೋಡುದು, ಅದು ಕೂಡ ಹೀಗೆ ನೋಡ್ತಾ ಇರುವುದು. ಅಂದ್ರೆ ಕೃಷ್ಣ ಅಂದ್ರೆ ಅವ್ರಿಗೆ ಪಂಚಪ್ರಾಣ, ಅವರಿಗೆ ಮಕ್ಕಳಿದ್ರು ಕೂಡ ಅವ್ರಿಗೆ ಕೃಷ್ಣ. ಚೈತನ್ಯ ಬಾಬು ಅಂತ ಹೇಳ್ತಾರೆ ಅಂದ್ರೆ, ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶ್ ಪಾಹಿಮ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾಮ. ಇದು ಚೈತನ್ಯ ಬಾಬು ಹೇಳುವಂತದ್ದು. ಹಾಗಾಗಿ ಎಲ್ಲರೂ ಕೃಷ್ಣ 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 ಒಂದೇ ಅವರ ಸಮಾಧಿ. ಆದ್ರೆ ಈ ಟೈಮಲ್ಲಿ ಎಂತಾಗ್ತದೆ ಅಂದ್ರೆ,
ಯಾರು ಹೊರಗೆ ಬರುವುದಿಲ್ಲ. ಏಕೆಂದ್ರೆ ಕೃಷ್ಣ ಎಕ್ಸ್ಪಾಂಡ್ ಆಗಿದ್ದಾನೆ. ಎಲ್ಲ ಈ ಗೋಪಾಲ ಬಾಲಕರು, ಹಸು, ಕರು. ಮತ್ತೆ ಬಲರಾಮಿಗೆ ಗೊತ್ತಾಗ್ತದೆ, ಬಲರಾಮ್ ಡೌಟ್ ಬರ್ತದೆ. ಮತ್ತೆ ಅದೇ ಯಾಕೆಂದ್ರೆ ಎಲ್ಲರ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಹಾಗಾಗಿ ಅವರಿಗೆ ಹೊರಗೆ ಬಂದು ನೋಡಿದಲ್ಲ, ಇದು ಬಲರಾಮಿಗೆ ಗೊತ್ತಾಗ್ತದೆ. ಮತ್ತೆ ಹೀಗೆ ಲೀಲೆ ಆಗುವಾಗ ಬ್ರಹ್ಮ ಬರ್ತಾನೆ. ಬ್ರಹ್ಮ ಎಂತಾಗ್ತದೆ ಅಂದ್ರೆ ವಾಪಸ್ ಬಂದು ನೋಡ್ತಾನೆ. ವಾಪಸ್ ಬಂದು ನೋಡುವಾಗ ಎಲ್ಲರೂ ಹಾಗೆ ಇದ್ದಾರೆ. ಅವನಿಗೆ ಆಶ್ಚರ್ಯ ಆಗ್ತದೆ, ಯಾಕೆಂದ್ರೆ ಅವ ಅಪರಿಸಿದ್ದಾನೆ. ವಾಪಸ್ ಬ್ರಹ್ಮಲೋಕ ಹೋಗ್ತಾನೆ. ಬ್ರಹ್ಮಲೋಕಕ್ಕೆ ಹೋಗುವಾಗ ಅಲ್ಲಿ ಕೂಡ ಹಾಗೆ ಇದ್ದಾರೆ. ಮತ್ತೆ ನೋಡಿ, ಈ ಬ್ರಹ್ಮ ಅತಿ ಬುದ್ಧಿವಂತ, ಅವನಿಗೆ ಅವನ ತಪ್ಪು ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಬಂದ ಅವನ ಹಂಸ ವಾಹನದಲ್ಲಿ, ಇಮಿಡಿಯೇಟ್ ಆಗಿ, ಅಂದ್ರೆ ಹಂಸ ವಾಹನ ತುಂಬಾ ಫಾಸ್ಟ್ ಅಂತೆ. ಇಮಿಡಿಯೇಟ್ ಆಗಿ ಓಡಿ 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 ಬಂದು ಕೃಷ್ಣನ ಪಾದಕಮಲೆಗೆ ಅಡ್ಡ ಬಿದ್ದ. ಮತ್ತೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ಕೃಷ್ಣ, ನಾನು ಎಂತ ತಪ್ಪು ಮಾಡಿದ್ದೇನೆ, ನಾನು ದೊಡ್ಡ ಮೂರ್ಖ, ನನಗೆ ನಿನ್ನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನಾನು ನಿನ್ನ ಎಲ್ಲ ಈ ಸಂಗಡಿಗರನ್ನು ಅಪಹರಿಸಿದ್ದೇನೆ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ಅಂತ ಬ್ರಹ್ಮ ಹೇಳಿಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಬ್ರಹ್ಮ ಹೇಳ್ತಾನೆ, ಕೃಷ್ಣ, ನನ್ನ ಈ ತಪ್ಪಿಗೆ ನನಗೆ ದಂಡನೆ ನೀಡು, ನನಗೆ ಶಿಕ್ಷೆ ಕೊಡು, ನನಗೆ ದೊಡ್ಡ ಶಿಕ್ಷೆ ಕೊಡು ಅಂತ ಹೇಳ್ತಾನೆ. ಅದು ಕೃಷ್ಣ ಅಂದ್ರೆ, ಕೃಷ್ಣ ಯಾವಾಗ್ಲೂ ತುಂಬಾ ಕೃಪಾಳು, ಅಂದ್ರೆ ಕಂಪ್ಯಾಷನ್, ದಯೆ ಕೃಷ್ಣನಿಗೆ ಜಾಸ್ತಿ. ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ, ಇದು ಕೃಷ್ಣನಿಗೆ ಗೊತ್ತುಂಟ, ಯಾಕೆಂದ್ರೆ ಎಲ್ಲ ಜೀವಿಗಳು ಈ ಮಾಡುವಂತ ತಪ್ಪು, ಯಾಕಂದ್ರೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಸುಲಭದ ಕೆಲಸ ಅಲ್ಲ. ಮತ್ತೆ ಕಡೆಗೆ ಕೃಷ್ಣ ಹೇಳ್ತಾನೆ, ಆಯ್ತು, ನಾನು ನೆಕ್ಸ್ಟ್ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಾಗಿ ಬರ್ತೇನೆ, ಆಗ ನೀನು ಕೂಡ ಬರ್ತೀಯ. ಮತ್ತೆ ಬ್ರಹ್ಮ ಹೇಳ್ತಾನೆ, ಪ್ರಭು, ಆ ನಿಮ್ಮ ನೆಕ್ಸ್ಟ್ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಬರುವಾಗ ನೀವು ನನ್ನನ್ನು ತುಂಬಾ ಒಂದು ಕೆಳ ಜಾತಿಯಲ್ಲಿ ಹುಟ್ಟಿಸಿ, ತುಂಬಾ ಒಂದು ಕೆಳ ಜಾತಿಯಲ್ಲಿ ಹುಟ್ಟಿಸಿ, ಮತ್ತೆ ನೀವು ಬರುವ ಮುಂಚೆ, ನೀವು ಈ ಕಲಿಯುಗದಲ್ಲಿ ನೀವು ಬರುವ ಮುಂಚೆ ನನ್ನನ್ನು ಹುಟ್ಟಿಸಿ, ಮತ್ತೆ ನೀವು ಈ ಲೀಲೆಯಲ್ಲೂ, ನಿಮ್ಮ ಈ ಚೈತನ್ಯ ಮಹಾಪ್ರಭು ನಿನ್ನ ಲೀಲೆಯಲ್ಲಿ ನಿಮಗಿಂತ ಬೇಗ ನಾನು ಸಾಯುವ ಹಾಗೆ ಮಾಡಿ, ಅಂದ್ರೆ ಆ ನಿಮ್ಮ ಲೀಲೆ ಮುಗಿಯುವ ಮುಂಚೆ ನನ್ನನ್ನು ನೀವು ಕೊಂಡೋಗಿ, ಮತ್ತೆ ನಾನು ಸತ್ತ ಮೇಲೆ ನನ್ನ ಹೆಣವನ್ನು ನೀವು ಎಳೆದುಕೊಂಡು ಹೋಗಿ. ನಾನು ಅಷ್ಟು ದೊಡ್ಡ ನೀಚ, ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ, ನನಗೆ ಇಂಥ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ. ಲಾಸ್ಟಿಗೆ ಕೃಷ್ಣ ಹೇಳ್ತಾನೆ, ಆಯ್ತು, ತಥಾಸ್ತು ಅಂತ ಹೇಳ್ತಾರೆ, ಸ್ಯಾಂಕ್ಷನ್ ಮಾಡ್ತಾರೆ. ಅದೇ ಇದು ಬೇರೆ ಯಾರು ಅಲ್ಲ, ಇದು ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಸ್ವತಃ ಬ್ರಹ್ಮನೇ. ಹೇಗೆ ಚೈತನ್ಯ ಮಹಾಪ್ರಭು ಕೃಷ್ಣ, ಅದೇ ರೀತಿ ಹರಿದಾಸ್ ಠಾಕೂರ್ ಬ್ರಹ್ಮ. ನೋಡಿ, ಹರಿದಾಸ್ ಠಾಕೂರ್ ಒಂದು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಹುಡ್ತಾನೆ. ಹೇಗೆಂದ್ರೆ ಜನ್ಮ ಮೇನ್ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಯಾಕೆಂದ್ರೆ ಸಂಸ್ಕಾರ ಮೇನ್. ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ಜನ್ಮನಾ ಜಾಯತೆ ಶೂದ್ರ, ಸಂಸ್ಕಾರೋದ್ಭವೇ ದ್ವಿಜ. ಹಾಗಾಗಿ ನೋಡಿ, ನಾವೀಗ ಬೆಳಿಗ್ಗೆ ನಮ್ದು ಮಂಗಳಾರತಿ ಆದ ಕೂಡಲೇ ಮತ್ತೆ ನಾವು ಜಪ ಸ್ಟಾರ್ಟ್ ಮಾಡ್ತೇವೆ 5 ಗಂಟೆಗೆ. ಜಪ ಸ್ಟಾರ್ಟ್ ಮಾಡುವ ಮುಂಚೆ ನಾವು ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಅವರಿಗೆ ಜೈಕಾರ ಕೊಟ್ಟು ಮತ್ತೆ ನಾವು ಜಪ ಮಾಡೋದು. ಯಾಕೆಂದ್ರೆ ನೋಡಿ, ನಮ್ಗೆ ನಮ್ಮ ಪ್ರಭುಪಾದ್ 16 ಸುತ್ತು ಮಾಡ್ಲಿಕ್ಕೆ ಹೇಳಿದ್ದಾರೆ ಜಪ. 16 ಸುತ್ತು 2 ಗಂಟೆ. ಪ್ರಭುಪಾದ್ ಇದು ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಶಿಷ್ಯರಿಗೆ 64 ಸುತ್ತು. 64 ಅಂದ್ರೆ 8 ಗಂಟೆ ಜಪ. ಆದ್ರೆ ಪ್ರಭುಪಾದ್ ಗೊತ್ತುಂಟು, ಕಲಿಯುಗದ ಜನರು ತುಂಬಾ, ಯಾಕಂದ್ರೆ ಪ್ರಭುಪಾದ್ ಅಮೆರಿಕಕ್ಕೆ ಹೋದದ್ದು ಸ್ಟಾರ್ಟಿಂಗ್ 65ರಲ್ಲಿ. ಹಾಗಾಗಿ ಅಮೆರಿಕನ್ಸ್ ಎಲ್ಲ 64 ಹೇಳಿದ್ರೆ ಓಡಿ ಹೋಗ್ತಾರೆ. ಹಾಗಾಗಿ 16 ಮಾಡಿದ್ರು, ಯಾಕಂದ್ರೆ ಕನ್ಸೆಷನ್ ಕೊಟ್ಟರು. ಆದ್ರೆ ಹರಿದಾಸ್ ಠಾಕೂರ್ ದಿವಸದಲ್ಲಿ 192 ಮಾಲೆ ಮಾಡ್ತಾ ಇದ್ರು, ಆಲ್ಮೋಸ್ಟ್ 20 ಗಂಟೆ. ಹಾಗಾಗಿ ಅವರ ಹೆಸರು ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್. ಈಗ ಎಂತಾಯ್ತು ಅಂದ್ರೆ, ಹರಿದಾಸ್ ಠಾಕೂರ್ ಆ ಟೈಮಲ್ಲಿ ಆ ಬೆಂಗಾಲದಲ್ಲಿ ಮುಸ್ಲಿಂ ರಾಜ ಇದ್ದ. ಮತ್ತೆ ಎಲ್ಲರೂ ಹೋಗಿ ಹರಿದಾಸ್ ಠಾಕೂರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ ಇದು ಯಾವಾಗಲೂ ಇದ್ದದೆ. ಯಾಕಂದ್ರೆ ಯಾರಾದ್ರೂ ಒಳ್ಳೇದು ಮಾಡಿದರೆ ಜನರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಜನರು ಯಾಕಂದ್ರೆ ಈ ರೀತಿ ಕೆಟ್ಟ ಜನರು ಎಂತಾದ್ರೂ ಅದಕ್ಕೆ ಪ್ಲಾನ್ ಮಾಡ್ಲಿಕ್ಕೆ ನೋಡ್ತಾರೆ. ಇದು ಅಂದ್ರೆ ಪ್ರಕೃತಿಯ ನಿಯಮ. ಅಂದ್ರೆ ಇಂಥದ್ದು ಉಂಟೆ ಉಂಟು, ಕಲಿಯುಗ ಅಂದ್ರೆ ಇಂಥದ್ದು ಉಂಟೆ ಉಂಟು.
ಹಾಗಾಗಿ ಎಂತ ಮಾಡ್ತಾನೆ ಅಂದ್ರೆ ರಾಜ ಒಂದು ಹುಡುಗಿಯನ್ನು ಅವರ ಈ ಜಪ ಭಂಗ ಮಾಡ್ಲಿಕ್ಕೆ ಅವರ ಕುಟೀರಕ್ಕೆ ಕಳಿಸ್ತಾರೆ. ಈ ಹುಡುಗಿ ಬೇರೆ ಅಲ್ಲ, ಯಾರಲ್ಲ, ಇದು ದೇವಿ ಶಕ್ತಿ. ಶಾಸ್ತ್ರದಲ್ಲಿ ಉಂಟು. ಹೇಗೆ ಹರಿದಾಸಕರು ಬ್ರಹ್ಮನೋ ಅದೇ ರೀತಿ ಇದು ದೇವಿ. ಹಾಗಾಗಿ ತುಂಬಾ ಒಂದು ಎಂತ ಹೇಳುದು ಚಂದವಾದ ಹುಡುಗಿಯನ್ನು ಕಳಿಸ್ತಾರೆ. ನಾವಾದ್ರೆ ಆ ಹುಡುಗಿಯನ್ನು ನೋಡಿ ನಾವು ಅಟ್ರಾಕ್ಟ್ ಆಗಿ ಅಲ್ಲಿ ನಾವು ಜಪವನ್ನು ನಿಲ್ಲಿಸ್ತೇವೆ ಅಂತ ಪ್ರಭುಪಾದ ಹೇಳ್ತಾರೆ. ಅದೇ ಬ್ರಹ್ಮ ಹಾಗೆ ಮಾಡಲಿಲ್ಲ. ಇವಳು ಹೋಗ್ತಾಳೆ, ಸಂಜೆ ಹೊತ್ತಿಗೆ ಹೋಗ್ತಾಳೆ, 6:30ಗೆ ಹೋಗಿ ಹೇಳ್ತಾಳೆ, ಹರಿದಾಸಕರು ಹೇಳ್ತಾರೆ, ನೀನ್ ಯಾಕೆ ಬಂದಿದ್ಯಾ, ನಾನು ನಿನ್ನೊಟ್ಟಿಗೆ ಸಂಭೋಗ ಮಾಡ್ಬೇಕು. ಅದಕ್ಕೆ ಹರಿದಾಸಕರು ಹೇಳ್ತಾರೆ, ಎಸ್ ಆಯ್ತು ನಾವು ಮಾಡುವ, ಆದ್ರೆ ನನ್ನ ಜಪ ಬಾಕಿ ಉಂಟು, ನಾನು ಜಪ ಮಾಡಿದ ಮೇಲೆ ಮತ್ತೆ ನಾವು ಮಾಡುವ ಅಂತ. ಮತ್ತೆ ಜಪ ಮಾಡ್ತಾ ಇದ್ದಾರೆ, ರಾತ್ರಿ 10 ಗಂಟೆ ಆಗ್ತದೆ. ಆಗ ಅವಳು ಕೇಳ್ತಾಳೆ, ನಿನ್ ಜಪ ಇನ್ನು ಮುಗ್ಲಿಲ್ವಾ? ಇಲ್ಲ, ನಾನು ನಿನ್ನೆದು ಬಾಕಿ ಉಂಟು, ಹಾಗಾಗಿ ನಾನು ಅದನ್ನು ಮಾಡ್ತಾ ಇದ್ದೇನೆ. ಮತ್ತೆ ರಾತ್ರಿ ಆಗ್ತದೆ, ಅವಳಿಗೆ ಲಾಸ್ಟಿಗೆ ನಿದ್ದೆ ಬರ್ತದೆ. ಮತ್ತೆ ಬೆಳಿಗ್ಗೆ 5 ಗಂಟೆ ಆಗ್ತದೆ. 5 ಗಂಟೆ ಆದ ಕೂಡಲೇ ಅವ ಹೇಳ್ತಾನೆ, ನೀನು ಮನೆಗೆ ಹೋಗು, ನಾಳೆ ಸಂಜೆ ಇವತ್ತು ಸಂಜೆ ಅದೇ ಹೊತ್ತಿಗೆ ಬಾ ಅಂತ ಹೇಳ್ತಾಳೆ. ಮತ್ತೆ ಅವಳು ಹುಡುಗಿ ಹೋಗ್ತಾಳೆ. ಮರು ಸಂಜೆ ಬರ್ತಾಳೆ. ಮತ್ತೆ ಅವಳು ಕೇಳ್ತಾಳೆ, ಎಸ್ ಈಗ ಮಾಡ್ಬೇಕಾ ಅಂತ. ಅದಕ್ಕೆ ಹರಿದಾಸಕರು ಹೇಳ್ತಾರೆ, ಇಲ್ಲ, ನಂದು ಮೊನ್ನೆದು ಜಪ ಬಾಕಿ ಉಂಟು, ಮಾಡ್ತಾ ಇರ್ತಾರೆ. ಮತ್ತೆ ಅದೇ ಕೂಡ ರಾತ್ರಿ ಆಗ್ತದೆ, ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆಗುವಾಗ ಅವಳು ಹರಿದಾಸಕರು ಹೇಳ್ತಾರೆ, ನಾಳೆ ಬಾ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ದಿವಸ 3ನೇ ದಿವಸ ಹೋಗ್ತಾಳೆ. 3ನೇ ದಿವಸ ಹೋದ ಕೂಡಲೇ ಸಂಜೆ ಹೋಗ್ತಾಳೆ ಒಂದು 6:30ಗೆ. ಒಂದು 8-8:15 ಆಗುವಾಗ ಅವಳ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಳು ಹೇಳ್ತಾಳೆ, ಸ್ವಾಮೀಜಿ ಹರಿದಾಸ್ ಠಾಕೂರ್, ನಾನು ಎಂತ ತಪ್ಪು ಮಾಡ್ಲಿಕ್ಕೆ ಬಂದಿದ್ದೆ, ನಿನ್ನಂತ ಶುದ್ಧ ಭಕ್ತರನ್ನು ನಾನು ಕೆಡಿಸ್ಲಿಕ್ಕೆ ಬಂದಿದ್ದೆ, ನನ್ನನ್ನು ಕ್ಷಮಿಸು ಅಂತ ಅಡ್ಡ ಬೀಳ್ತಾಳೆ. ನನಗೆ ಕೃಪೆ ತೋರಿಸು ಅಂತ ಹೇಳ್ತಾರೆ. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ಆಯ್ತು ನಾನು ಕ್ಷಮಿಸಿದೆ, ಆದ್ರೆ ನೀನು ನಿನ್ನ ಇಂಥ ಬಿಸ್ನೆಸ್ ಹಣ ಸಂಗ್ರಹ ಮಾಡಿದೆಯಲ್ಲ, ಅದನ್ನೆಲ್ಲರಿಗೂ ದಾನ ಮಾಡಿ ಬಾ ಅಂತ. ಮತ್ತೆ ಅವಳ ಎಲ್ಲ ಹಣ ಇದನ್ನೆಲ್ಲ ಒಡವೆಲ್ಲ ಅವಳು ದಾನ ಮಾಡಿ ಬರ್ತಾಳೆ. ಮತ್ತೆ ಹರಿದಾಸ್ ಠಾಕೂರ್ ಅವಳಿಗೆ ದೀಕ್ಷೆ ಕೊಡ್ತಾಳೆ. ಮತ್ತೆ ಅದೇ ಜಾಗದಲ್ಲಿ ಅವಳು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಹರಿದಾಸ್ ಠಾಕೂರ್ ಅಲ್ಲಿಂದ ಹೊರಟು ಬೇರೆ ಜಾಗಕ್ಕೆ ಹೋಗ್ತಾರೆ. ಹಾಗಾಗಿ ಇದು ಇದರ ಹರಿದಾಸ್ ಠಾಕೂರ್ ಬಗ್ಗೆ ಸಣ್ಣ ವಿಷಯ. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಹ ಲಿಪ್ಯತೆ ನಾಸಾ ಪಾಪೇನ ಪದ್ಮಪತ್ರಂ ಇವಾಭಷ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳು ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ಯಾವಾಗಲೂ ನಾವು ಫಲವನ್ನು ಭಗವಂತನ ಅರ್ಪಣೆ ಮಾಡಬೇಕು. ಆದ್ರೆ ಹೇಗಂದ್ರೆ ಜನರು ಇದನ್ನು ಮಾಡುವುದಿಲ್ಲ. ಈ ರೂಪಗೋಸ್ವಾಮಿ ಎಂತ ಮಾಡಿದ್ರು? ರೂಪಗೋಸ್ವಾಮಿ ಇದು ಶಾಸ್ತ್ರದಲ್ಲಿ ಉಂಟು, ಹಾಗೆ ಶಾಸ್ತ್ರ ಇದ್ದದನ್ನು ಹೇಳುವುದು. ರೂಪಗೋಸ್ವಾಮಿ ಅವರ ಹುದ್ದೆಯನ್ನು ಬಿಟ್ಟು ಚೇತನ್ ಮಹಾಪ್ರಭು ಮೂವ್ಮೆಂಟ್ ಹೋಗುವಾಗ ಅವರಿಗೆ, ಏಕೆಂದ್ರೆ ಈಗ ನಾವು ಕೆಲಸ ರಿಟೈರ್ಡ್ ಆಗುವಾಗ ನಮಗೆ PF ಗ್ರಾಚ್ಯುಟಿ ಇದೆಲ್ಲ ಸಿಗ್ತದೆ. ಅದೇ ರೀತಿ ಅವರಿಗೆ ಕೂಡ ರಾಜ ಒಂದು ಬೋಟ್ ಬಂಗಾರದ ನಾಣ್ಯ ಕೊಟ್ಟ, ಒಂದು ಬೋಟ್. ಇದನ್ನು ಅವ್ರು ಹೇಗೆ ಯೂಸ್ ಮಾಡಿದ್ರು ನೋಡಿ, ರೂಪಗೋಸ್ವಾಮಿ 50% ಎಲ್ಲ ಈ ಕೃಷ್ಣ ಪ್ರಜ್ಞೆ ಇರುವ ದೇವಸ್ಥಾನಗಳಿಗೆ ಕೊಟ್ಟರು, ಕೃಷ್ಣ ಭಕ್ತರಿಗೆ ಮತ್ತು ದೇವಸ್ಥಾನಗಳಿಗೆ. ಮತ್ತೆ 25% ಅವರ ಫ್ಯಾಮಿಲಿಗೆ ಕೊಟ್ಟರು. ಮತ್ತೆ 25% ಅವರ ಸೇಫ್ಟಿಗೆ ಇಟ್ಟರು. ಅದೇ 25% ನೆಕ್ಸ್ಟ್ ಅವರ ಅಣ್ಣ ಸನಾತನ ಗೋಸ್ವಾಮಿ ಹೊರಗೆ ಬರುವಾಗ ಅದಕ್ಕೆ ಯೂಸ್ ಆಯಿತು. ಹಾಗಾಗಿ ಈ ರೀತಿ ಮಾಡುವಂಥದ್ದು. ಆದರೆ ಜನರಿಗೆ ಹೇಗೆಂದ್ರೆ ಇಂದ್ರಿಯ ಭೋಗಕ್ಕೆ ಈಗ ಹೇಗಂದ್ರೆ, ನಾವು ಲಾಸ್ಟ್ ಟೈಮ್ ಒಂದು ನಾನು ಮತ್ತೆ ನಮ್ಮ ಪ್ರೆಸಿಡೆಂಟ್ ನಾವು ರಾತ್ರಿ ದೇವರನ್ನು ಮಲಗಿಸಲಿಕ್ಕೆ ಈ ಪಿಲ್ಲೋ ಬೇಕು. ಅಂದ್ರೆ ಸಣ್ಣ ಡಿಟಿ ರಾತ್ರಿ ನಾವು ಮಲಗಿರ್ಬೇಕು ದೇವರನ್ನು. ಹಾಗಾಗಿ ಅದಕ್ಕೆ ಪಿಲ್ಲೋ ಬೇಕು. ಪಿಲ್ಲೋ ಅಂದ್ರೆ ನಾವು ಅದಕ್ಕೆ ಪಿಲ್ಲೋಗೆ 2,000 ಏನುಂಟು ಒಳ್ಳೆ ಪಿಲ್ಲೋ, ಅದನ್ನು ತಂದೆವು. ಆಗ ಅಲ್ಲಿ ಅವ ಹೇಳ್ತಾನೆ ಎಂತಂದ್ರೆ, ನಾವು ಆ ಪಿಲ್ಲೋದು ಬೆಡ್ ಎಲ್ಲ ತೋರಿಸಿದ್ರು. ಆ ಬೆಡ್ಡಿಗೆಲ್ಲ 1 ಲಕ್ಷ, 5 ಲಕ್ಷ, 6 ಲಕ್ಷ ಈ ರೀತಿ ಎಲ್ಲ ಉಂಟು. ಮತ್ತೆ ನಾವು ಕೇಳಿದೆವು ಕ್ಯೂರಿಯಾಸಿಟಿಯಲ್ಲಿ, ಇದನ್ನು ಕೊಂಡೋಗ್ತಾರೆ. ಹೌದು, ಎಲ್ಲರೂ ಜನ ಕೊಂಡೋಗ್ತಾರೆ. ಅಂದ್ರೆ ಜನರಿಗೆ ಆ ರೀತಿ ಒಳ್ಳೆ ಬೆಡ್ಡಲ್ಲಿ ಮಲಗಲಿಕ್ಕೆ. ಆದ್ರೆ ನಾವು ಈ ದೇವರಿಗೆ ಕೇಳುವಾಗ ಅಂದ್ರೆ ಈ ಸ್ವಲ್ಪ ಅಂದ್ರೆ ಈ ಕೈಯೇ ಬರುವುದಿಲ್ಲ ದೇವರಿಗೆ ಕೇಳುವಾಗ ಕೊಡ್ಲಿಕ್ಕೆ. ಆದ್ರೆ ಅವ ಚಂದ ಮಾಡಿ ಮಲಗಬೇಕು. ಆದ್ರೆ ದೇವರಿಗೆ ಕೊಡ್ಲಿಕ್ಕೆ ಕೈ ಸ್ವಲ್ಪ ದೂರ. ಆದ್ರೆ ಆಕ್ಚುಲಿ ಹೀಗೆಲ್ಲ ಆಕ್ಚುಲಿ ಫಲಗಳನ್ನು ನಾವು ಯಾವಾಗಲೂ ಭಗವಂತನೇ ಅರ್ಪಿಸ್ಬೇಕು. ಯಾಕೆಂದ್ರೆ ನೋಡಿ, ಎಲ್ಲವನ್ನು ಕೊಟ್ಟದ್ದು ಭಗವಂತ. ಈಗ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ಅಮೆರಿಕದಲ್ಲಿ 70s ಅಲ್ಲಿ 100 ಸ್ಟೋರಿ ಬಿಲ್ಡಿಂಗ್ ಮಾಡುವಾಗ ಪ್ರಭುಪಾದ ಬಳಿಗೆ ಬಂದಿದ್ರು. ಪ್ರಭುಪಾದ್, ನಾವು ಅಚೀವ್ಮೆಂಟ್ ಮಾಡಿದ್ದೇವೆ. ಏನು ಅಚೀವ್ಮೆಂಟ್ ಮಾಡಿದ್ದೇವೆ? ಅಲ್ಲಿ ನಾವು 100 ಸ್ಟೋರಿ ಬಿಲ್ಡಿಂಗ್ ಕಟ್ಟಿದ್ದೇವೆ, ನಾವು ಮಾಡಿದೆವು, ವಿ ಹ್ಯಾವ್ ಅಚೀವ್ಡ್ ಅಂತ ಹೇಳಿದ್ರು. ಪ್ರಭುಪಾದ್ ಹೇಳಿದ್ರು, ಇದು ನಿಮಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಲ್ಲು ಎಲ್ಲಿಂದ ಬಂತು? ಈ ಹೊಯ್ಗೆ ಎಲ್ಲಿಂದ ಬಂತು?
ಈ ಕಬ್ಬಿಣ ಎಲ್ಲಿಂದ ಬಂತು? ಇದೆಲ್ಲ ಕೃಷ್ಣನ ಆಸ್ತಿ. ನೀವು ಕೃಷ್ಣನ ಆಸ್ತಿಯನ್ನು ನೀವು ಯೂಸ್ ಮಾಡಿ ನಾವು ಮಾಡಿದ್ದೇವೆ ಅಂತ ಹೇಳ್ತೀರಲ್ಲ, ಇದು ತಪ್ಪು ಅಂತ ಪ್ರಭುಪಾದ ಹೇಳಿದರು. ಯಾವಾಗಲೂ ಕೃಷ್ಣನಿಗೆ ಆ ಕ್ರೆಡಿಟ್ ಕೊಡಬೇಕು. ಅದೇ ರೀತಿ ಈಗ ನೋಡಿ, ಈಗ ಹೇಗಂದ್ರೆ ಈಗ ಒಂದು ನಮ್ಮ ದೇವಸ್ಥಾನಕ್ಕೆ ಈಗ ಬರ್ತಾ ಇದ್ದಾರೆ, ನಾವು ಅದನ್ನು ಹೇಳಬಾರ್ದು ಎಂತಂದ್ರೆ ಅದು ಕೂಡ ಎಕ್ಸಾಂಪಲ್ಗೆ ಇದು ಸೂಕ್ತ ಆಗ್ತದೆ ಅದಕ್ಕೆ ಹೇಳ್ತಾ ಇದ್ದೇನೆ. ನನಗೆ ಒಬ್ಬರು ಇನ್ಸ್ಟ್ರಕ್ಟ್ ಮಾಡಿದವರು, ಅಂದರೆ ನಾನು 2007ರಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಆಯಿತು ನನಗೆ. ಆಗ ಅವರು ಸಾಫ್ರನ್ ಆಗಿದ್ರು, ಹಾಗಾಗಿ ಅವರ ಇನ್ಸ್ಟ್ರಕ್ಷನ್ ನಾನು ಕೃಷ್ಣ ಭಜನೆಯಲ್ಲಿ ಸ್ವಲ್ಪ ಜಾಸ್ತಿ ಬಂದೆ. ಹಾಗಾಗಿ ಅವರೇ ಹೇಳಿದಂಥ ಒಂದು ಮಾತು. ಮತ್ತೆ ಹೇಗಂದ್ರೆ ಅವರು ಒಂದು ಪ್ರೀಚಿಂಗ್ ಮಾಡ್ತಾ ಇದ್ರು, ಒಬ್ಬರಿಗೆ ಕಂಟಿನ್ಯೂಸ್ ಹೋಗ್ತಾ ಇದ್ರು ಅವ್ರ ಆಫೀಸಿಗೆ. ಆದರೆ ಅವ್ರು ಎಂತ ಮಾಡಿದಂದ್ರೆ ಅವರು ಕೃಷ್ಣ ಭಜನೆ ತಗೊಳ್ಳಿಲ್ಲ. ಮತ್ತೆಂತ ಆಯ್ತಂದ್ರೆ ಅವರಿಗೆ ಒಂದು ಪ್ಯಾರಲಿಸ್ ಆಯಿತು. ಪ್ಯಾರಲಿಸ್ ಆದಮೇಲೆ ಮತ್ತೆ ಅವರು ಈಗ ಕೃಷ್ಣ ಭಜನೆ ತಗೊಂಡಿದ್ದಾರೆ, 14 ವರ್ಷ ಆಯಿತು. ಹಾಗಾಗಿ ಹಾಗೆ ಆಗಬಾರ್ದು ಅಂತ ಹೇಳುವುದಲ್ಲ, ಆದರೆ ಹೇಗಂದ್ರೆ ನಾವು ಎಂತ ಎಣಿಸುವುದಂದ್ರೆ, ಎಸ್ ನಾನು ಮಾಡಿದ್ದು ನನ್ನ ಸಂಪಾದನೆ, ನಾನು ಈಗ ಕಟ್ಟಿದ್ದೇನೆ, ಇದು ಕೃಷ್ಣನಿಗೆ ಎನಿ ಮೂಮೆಂಟ್ ಎಂತ ಕೂಡ ಮಾಡ್ಬೋದು. ಆದರೆ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಕೊಡುವುದು ನಾವು ಅಭ್ಯಾಸ ಮಾಡ್ಬೇಕು. ಯಾಕೆಂದ್ರೆ ಕೊಡುವುದು ಅಂತಂದ್ರೆ ಕೃಷ್ಣನೇ ಆಸ್ತಿ. ನಾವು ನಮ್ಮ ಇದರಿಂದ ನೋಡಿ, ಕೃಷ್ಣ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಕೃಷ್ಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಈ 2 ಕೈ ಸಾಲದಂತೆ. ನಿಮಗೆ 1000 ಕೈ ಇದ್ರೂ ಕೂಡ ನಿಮಗೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೃಷ್ಣ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಹಾಗಾಗಿ ಈ ರೀತಿ, ಹಾಗಾಗಿ ನಾವು ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಇದು ಮಾಡಿದ್ರೆ ಅದು ಯಾವಾಗಲೂ ಒಳ್ಳೆ. ಈಗ ಅಂದ್ರೆ ಅವ್ರದ್ದು ಯಾರು ಪ್ಯಾರಲಿಸ್ ಆಗಿದೆ ಅವ್ರು ಬರ್ತಾ ಇದ್ದಾರೆ, ಅವ್ರೀಗ ಪಶ್ಚಾತ್ತಾಪ ಮಾಡ್ತಾ ಇದ್ದಾರೆ. ಆಗ 4 ವರ್ಷ ಅವರು ಒಂದು ಡಿವೋಟಿ ನನ್ನ ಆಫೀಸಿಗೆ ಕಂಟಿನ್ಯೂಸ್ ಬರ್ತಾ ಇದ್ರು, ಅದು ನಾನು ಅವನನ್ನು ರಿಜೆಕ್ಟ್ ಮಾಡಿದೆ. ಆದರೆ ಈಗ ನನಗೆ ಈ ಸ್ಥಿತಿ ಬಂದಿದೆ. ಈಗ ನಾನು ಕೃಷ್ಣ ಭಜನೆ ತಗೊಂಡಿದ್ದೇನೆ. ಅದು ನಾನು ಯಾಕೆ ಆಗ ತೆಗೊಳ್ತಾ ಇರಲಿಲ್ಲ, ಆಗ ನಾನು ತೆಗೊಂಡಿದ್ರೆ ಅದು ಒಳ್ಳೇದಿತ್ತು ಅಂತ ಅವರು ಹೇಳ್ತಾರೆ. ಆದ್ರೆ ಈ ರೀತಿ ಹೇಗಂದ್ರೆ ಕೆಲವೊಮ್ಮೆ ನಮ್ಗೆ ಎಂತ ಅಂದ್ರೆ ಅದು ಕೂಡ ಲೇಟ್ ಆದ್ರೂ ಚಿಂತೆ ಇಲ್ಲ, ಕೃಷ್ಣ ಪ್ರಜ್ಞೆ ಬಂದ್ರೆ ಸಾಕು. ಯಾಕಂದ್ರೆ ನಾವು ಈ ಪ್ಯಾರಲಿಸ್ ಅನ್ನು ಹೇಳುದು ಈ ದೇಹದ ಭಾವನೆ. ನೆಕ್ಸ್ಟ್ ಲೈಫ್ ಅಲ್ಲಿ ನಾವು ಈ ಕೃಷ್ಣ ಭಜನೆ ಮಾಡಿದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ನಾವು ಕೃಷ್ಣನಿಗೆ ಕೃಷ್ಣ ನಮಗೆ ಉನ್ನತ ಇದು ಕೊಡ್ತಾನೆ. ಹಾಗಾಗಿ ಈ ಲೈಫಲ್ಲಿ ಹಾಗೆ ಆಗಿರ್ಬೋದು, ಅದು ನಾವು ಅದಕ್ಕೆ ಟೆನ್ಷನ್ ಮಾಡಬಾರ್ದು. ಈ ಲೈಫ್ ನನಗೆ ಪ್ಯಾರಲಿಸ್ ಆದ್ರೆ, ಯಾಕಂದ್ರೆ ಕೃಷ್ಣ ನಿಮ್ಗೆ ನೆಕ್ಸ್ಟ್ ಲೈಫ್ ನಿಮ್ದು, ಯಾಕಂದ್ರೆ ಕೃಷ್ಣನ ವ್ಯವಸ್ಥೆಯಲ್ಲಿ ನೀವು ಕೃಷ್ಣನ ಪಾದಗಳಿಗೆ ನೀವು ಬಂದಿರಬೇಕಿದ್ರೆ ಕೃಷ್ಣದ ಎಂತ ಅದು ದೊಡ್ಡ ಪ್ಲಾನ್ ಉಂಟು. ಕೃಷ್ಣನ ದೊಡ್ಡ ಪ್ಲಾನ್ ಇಲ್ಲದ್ರೆ ಕೃಷ್ಣ ಹಾಗೆ ಮಾಡುವುದಿಲ್ಲ. ಕೃಷ್ಣನ ಎಲ್ಲ ವ್ಯವಸ್ಥೆಯಲ್ಲಿ ಕೃಷ್ಣ ಮಾಡಿ ಕೊಡ್ತಾನೆ. ಹಾಗಾಗಿ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳು ಮಾಡುವನೋ ಆತನಿಗೆ ತಾವರೆ ಎಲೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ಎಸ್, ಇದು ಪ್ರಭುಪಾದ್. ನೋಡಿ, ಅದರಲ್ಲಿ ಎಂತ ಕಾಣುವುದಂದ್ರೆ ಪ್ರಭುಪಾದ್ ಸ್ಟಾರ್ಟಿಂಗ್ 65ರಲ್ಲಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಪಾರ್ಕ್ ಅಲ್ಲಿ ಅವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೀರ್ತನೆ ಮಾಡಿದ್ರು. ನೀವೀಗ ನೋಡಿದಿರಲ್ಲ ಅಲ್ಲಿ ಕಂಡೀಷನ್, ಜನರು ಟೋಟಲ್ ಎಲ್ಲರೂ ಗಾಂಜಾ ಮತ್ತೆ ಈ ವೈಟ್ ಮತ್ತೆ ಕೊಕೇನ್ ಮತ್ತೆ ಎಲ್ಲ ಡ್ರಿಂಕ್ಸ್, ಈ ರೀತಿ ಎಲ್ಲ ಯಂಗ್ಸ್ಟರ್ಸ್. ನೀವು ಎಣಿಸಿ, ನಾವೀಗ ಅಂತವರ ಮಧ್ಯದಲ್ಲಿ ಕೂತ್ರೆ ನಾವು ಮೆಂಟಲ್ ಆಗುವ. ಯಾಕಂದ್ರೆ ಒಬ್ಬರು ಇಬ್ಬರಲ್ಲ, ಸಾವಿರಾರು ಜನರು ಎಲ್ಲರೂ ಹಾಗೆ. ಆದರೆ ಪ್ರಭುಪಾದ್ ನೋಡಿ, ಪ್ರಭುಪಾದ್ ಅವರನ್ನು ಭಕ್ತರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇದು ಮಾಮೂಲಿ ಕೆಲಸ ಅಲ್ಲ. ಎಸ್, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಅಸ್ತಿನಿ ಸುನೀಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾವಿನ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನು ಅಂತೆಯನ್ನು ಒಂದೇ ರೀತಿ ಕಾಣುತ್ತಾರೆ. ಅಂದ್ರೆ ನಾವು ಎಂತ ಹೇಳುದು ನೋಡಿ, ಅದಕ್ಕೆ ಉದಾಹರಣೆ ಪ್ರಭುಪಾದ್ ಎಲ್ಲರನ್ನು ಒಂದೇ ರೀತಿ ಕಾಣಿದ್ದಾರೆ. ಇಲ್ಲದ್ರೆ ಅವರಿಗೆ ಅಂಥವರನ್ನು ಒಂದು ಭಕ್ತರನ್ನಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವೆಂತ ಹೇಳುದಂದ್ರೆ, ಈಗ ಮಾರ್ಗದಲ್ಲಿ ಹೋಗುವ ಭಿಕ್ಷುಕ ಟೋಟಲಿ ಇದರಿದ್ದಾನೆ, ಅವನನ್ನು ನೀವು ಒಂದು ಜೆಂಟಲ್ಮೆನ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದ? ತುಂಬಾ ಕಷ್ಟ. ಅಂದ್ರೆ ಹೇಗೆಂದ್ರೆ ಒಬ್ರು ಎಂತ ಮಾಡಿದ ಅಂದ್ರೆ ಈ ಭಿಕ್ಷುಕರನ್ನೆಲ್ಲ ಅವರಿಗೆ ಚಂದ ಮಾಡಿ ಎಂತ ಹೇಳುದು, ಸ್ನಾನ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ರು, ಮತ್ತೆ ಒಳ್ಳೆ ಬಟ್ಟೆ ಎಲ್ಲ
ತಂದು ಕೊಟ್ಟರು, ಮತ್ತೆ ಅವರು ಒಳ್ಳೆ ಬಟ್ಟೆ ಹಾಕಿದ್ರು. 2 ದಿವಸ ಬಿಟ್ಟು ಅವ್ರು ಹೋಗ್ತಾರೆ, ಅವರು ಹಾಗೆ ಇದ್ದಾರೆ, ಮುಂಚೆ ಹೇಗಿದ್ದಾರೆ ಹಾಗೆ. ಆದರೆ ಹೇಗೆ ಅಂದರೆ ಜನರಿಗೆ ಅದು ಅಭ್ಯಾಸ ಆಗಿದೆ, ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಎಷ್ಟೇ ಅವರನ್ನು ಆ ಭಿಕ್ಷುವನ್ನು ನೀವು ಇದು ಮಾಡಿ, ಹಾಗಾದ್ರೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ ಕೃಷ್ಣನ ಪ್ರಜ್ಞೆ ಕೊಟ್ರೆ ಆಗ ಚೇಂಜ್ ಆಗ್ಬೋದು ಅವ. ಇಲ್ಲದೆ ನೀವು ಎಂತಂದ್ರೆ ಅವನನ್ನು ಸ್ನಾನ ಮಾಡಿಸಿ, ಅವನಿಗೆ ಒಳ್ಳೆ ಬಟ್ಟೆ ಹಾಕಿಸಿ, ಅವನಿಗೆ ಒಳ್ಳೆ ಊಟ ಕೊಟ್ಟು, ಎಲ್ಲ ಒಳ್ಳೆ ಮನೆ ಕೊಟ್ಟರು ಕೂಡ ಅವ ಹಾಗೆ ಆಗುದು. ಪ್ರಭುಪಾದ ಹೇಳ್ತಾರೆ ಕೊರತೆ ಅನ್ನೋದು ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಕೊಟ್ರೆ ಚೇಂಜ್ ಆಗ್ತದೆ. ಅದೇ ರೀತಿ ಇದು ಎಂತಂದ್ರೆ ವಿದ್ಯಾವಿನ ಸಂಪನ್ನವಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸ ನೋಡಿ, ನಾಯಿ ಮಾಂಸ ತಿನ್ನುವವರು ಅಸ್ಸಾಮಲ್ಲಿ ಮತ್ತೆ ಈ ನಾರ್ತ್ ಈಸ್ಟ್, ನಾಗಾಲ್ಯಾಂಡ್, ಮಿಜೋರಾಂ, ಮತ್ತೆ ಚೈನಾ, ಮತ್ತೆ ನಾರ್ತ್ ಕೊರಿಯಾ ಇಲ್ಲೆಲ್ಲ ತಿಂತಾರೆ. ಮತ್ತೆ ಹೇಗುಂಟಂದ್ರೆ ಶಾಸ್ತ್ರದಲ್ಲಿ ಭಾಗವತಮಲ್ಲಿ ಉಂಟು. ಈ ಭಾಗವತಮಲ್ಲಿ ಎಂತ ಹೇಳುದಂದ್ರೆ ಕಲಿಯುಗದ ಎಂಡಲ್ಲಿ ಹೆಚ್ಚಿನವರು ಮನುಷ್ಯನ ಜನ್ಮ ಮನುಷ್ಯನ ಮನುಷ್ಯನನ್ನು ಕೊಂದು ಈ ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ, ಹ್ಯೂಮನ್ ಫ್ಲೆಶ್. ಹಾಗಾಗಿ ಆಕ್ಚುಲಿ ಹೇಗಂದ್ರೆ ಒಮ್ಮೆ ಆ ಹ್ಯೂಮನ್ ಫ್ಲೆಶ್ ಟೇಸ್ಟ್ ಮಾಡಿದ್ರೆ ಅದನ್ನು ಮತ್ತೆ ಬಿಡುವುದಿಲ್ಲ ಅಂತೆ. ಇದು ಕಲಿಯುಗದ ಎಂಡಲ್ಲಿ ಆಗ್ತದೆ ಅಂತ ಎಲ್ಲ ಉಲ್ಲೇಖ ಉಂಟು ಭಾಗವತಮಲ್ಲಿ. ಹಾಗಾಗಿ ಈ ರೀತಿ ಎಲ್ಲರನ್ನು ಒಂದೇ ರೀತಿ ಕಾಣುತ್ತಾನೆ. ಹೇ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿಯಂತವಂತ ಕೌಂತೆಯ ನತೇಶು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿ ಆತನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂಥ ಸುಖಗಳಿಗೆ ಆದಿಯೂ ಉಂಟು, ಆದಿಯೂ ಅಂತ್ಯವೂ ಉಂಟು. ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಅಂದ್ರೆ ಇದಕ್ಕೆ ಉದಾಹರಣೆ ನೋಡಿ, ಒಳ್ಳೆ ಉದಾಹರಣೆ. ಎಸ್, ಈಗ ನೋಡಿ, ಈ ನಮ್ಮ ಪಂಚೇಂದ್ರಿಯ ಯಾವುದೆಲ್ಲ ಪಂಚೇಂದ್ರಿಯ, ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತೆ ನಮ್ಮ ಚರ್ಮ. ಈಗ ಎಂತಂದ್ರೆ ಈ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಇದೊಂದು ಎಂತ ಹೇಳುದು ಇನ್ಸೆಕ್ಟ್. ಎಂತ ಅಂದ್ರೆ ಜಾಸ್ತಿಯಾಗಿ ರೈನಿ ಸೀಸನ್ ಅಲ್ಲಿ ಆ ಲೈಟ್ ಬಳಿಗೆ ಹೋಗ್ತದೆ ಮತ್ತೆ ಅದು ಸಾಯ್ತದೆ. ಯಾಕೆಂದ್ರೆ ಅದರ ನೋಡುವುದು ಪ್ರಬಲ, ಒಂದು ಇಂದ್ರಿಯ ನೋಡುವುದು ಪ್ರಬಲ, ಹಾಗೆ ಅಲ್ಲಿ ಹೋಗಿ ಅದು ಸಾಯ್ತದೆ. ಮತ್ತೆ ಎರಡನೇದು ಈ ಜಿಂಕೆ. ಬೇಟೆಗಾರ ಎಂತ ಮಾಡ್ತಾನೆ, ಆ ಬಾಸುರಿ ಕೊಳಲನ್ನು ಊದ್ತಾನೆ, ಆ ಸೌಂಡ್ಗೆ ಅದು ಅಟ್ರಾಕ್ಟ್ ಆಗಿ ಹೋಗ್ತದೆ, ಮತ್ತೆ ಅಲ್ಲಿ ಹೋಗಿ ಅದನ್ನು ಬೇಟೆಗಾರ ಎಂತ ಮಾಡ್ತಾನೆ, ಅದನ್ನು ಕೊಲ್ತಾನೆ, ಬೇಟೆ ಆಡ್ತಾನೆ. ಹಾಗಾಗಿ ಆ ಕೇಳುವುದು ಜಿಂಕೆದು ಪ್ರಬಲ. ಮತ್ತೆ ಈ ಒಂದು ಈ ದುಂಬಿ ಹೂವಿನ ಬಳಿಗೆ ಹೋಗ್ತದೆ, ಆ ಸ್ಮೆಲ್ ಮಾಡುವುದು ಅದರ ಪ್ರಬಲ, ಮತ್ತೆ ಅಲ್ಲಿ ಹೋಗ್ತದೆ, ಅದು ಸಾಯ್ತದೆ. ಮತ್ತೆ ಈ ಮೀನುಗೆ ತಿನ್ನುವುದು ಪ್ರಬಲ. ಹಾಗಾಗಿ ಎಂತ ಮಾಡ್ತಾನೆ, ಮೀನು ಇಡುವವ ಆ ಗಾಲವನ್ನು ಹಾಕ್ತಾನೆ ಈ ಥ್ರೆಡ್ ಅಲ್ಲಿ, ಅದಕ್ಕೆ ಅದು ತಿನ್ಲಿಕ್ಕೆ ಬರ್ತದೆ, ಅದು ಸಾಯ್ತದೆ. ಮತ್ತೆ ನೆಕ್ಸ್ಟ್ ಒನ್ ಆನೆದೆಂತಂದ್ರೆ ಆನೆಗೆ ಈ ಹೆಣ್ಣು ಆನೆ ಎಂತ ಅದರ ಮೇಲೆ ಆಕರ್ಷಣೆ ಜಾಸ್ತಿ. ಹಾಗಾಗಿ ಎಂತ ಮಾಡ್ತಾನೆ ಬೇಟೆಗಾರ, ಯಾಕೆಂದ್ರೆ ಕಾಡಾನೆಯನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ, ಹೆಣ್ಣು ಆನೆಯನ್ನು ಬಿಡ್ತಾನೆ. ಅದೆಂತ ಮಾಡ್ತಾನೆ, ಅದನ್ನು ಅಟ್ಟಿಸಿ ಹೋಗ್ತದೆ ಅದರ ಹಿಂದೆ. ಮತ್ತೆ ಅಲ್ಲಿ ಒಂದು ಗುಂಡಿ ತೋಡಿರ್ತಾನೆ, ಮತ್ತೆ ಅಲ್ಲಿ ಎಲ್ಲ ಮರ ತಪ್ಪೆಲ್ಲ ಹಾಕಿರ್ತಾನೆ, ಮತ್ತೆ ಅದಕ್ಕೆ ಬಿದ್ದು ಅದು ಕೆಳಗೆ ಬೀಳ್ತಾನೆ. ಹಾಗಾಗಿ ಇದರದ್ದು ಚರ್ಮ ಅಂದ್ರೆ ಆ ಇಂದ್ರಿಯ ಪ್ರಬಲ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಂದೊಂದು ಇಂದ್ರಿಯ ಪ್ರಬಲ, ಆದ್ರೆ ಮನುಷ್ಯನಿಗೆ ಈ 5 ಕೂಡ ಪ್ರಬಲ. ಯಾವುದು? ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತೆ ಇದು ಚರ್ಮ. ಹಾಗಾಗಿ ನಾವು ಎಷ್ಟು ಜಾಗ್ರತೆಯಲ್ಲಿ ಇರಬೇಕು. ನಾವು ಪತನಗೊಳ್ಳುವ ಇದು ಚಾನ್ಸಸ್ ಜಾಸ್ತಿ ಅಂತ. ಎನಿ ಮೂಮೆಂಟ್ ನಾವು ಇಂದ್ರಿಯ ಸುಖದ ಅಂಡರ್ ಬೀಳ್ಬಹುದು. ಹಾಗಾಗಿ ಯಾವಾಗ ಈ ಪಂಚೇಂದ್ರಿಯ, ಕಣ್ಣಿನಲ್ಲಿ ಕೃಷ್ಣನನ್ನು ನೋಡುವುದು, ಈ ಮೂಗಿನಿಂದ ಕೃಷ್ಣನಿಗೆ ಹಾಕಿದ ಹೂಗಳನ್ನು ಸ್ಮೆಲ್ ಮಾಡುವಂಥದ್ದು, ಬಾಯಿಯಿಂದ ಕೃಷ್ಣ ಪ್ರಸಾದ ತಿನ್ನೋದು, ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳುವುದು, ಚರ್ಮ ಕೃಷ್ಣನ ಭಕ್ತರನ್ನು ಸ್ಪರ್ಶ ಮಾಡುವಂಥದ್ದು. ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ, ಆಗ ನಮ್ಗೆ ಇದು ಸಮಸ್ಯೆ ಇಲ್ಲ. ಇಲ್ಲದ್ರೆ ನಾವು ಪತನಗೊಳ್ತೇವೆ, 100% ನಾವು ಪತನಗೊಳ್ತೇವೆ. ಎಸ್ ನೋಡಿ, ಎಲ್ಲ ಇಂದ್ರಿಯ ಸುಖ ಕೂಡ ಪ್ರಬಲ ಮನುಷ್ಯನು ಎಲ್ಲ. ನೋಡಿ, ಪ್ರಭುಪಾದ ಈ ಶ್ಲೋಕಕ್ಕೆ ಶಾಂತಿಯ ಶ್ಲೋಕ ಅಂತ ಹೇಳ್ತಾರೆ. ಶಾಂತಿಯ ಶ್ಲೋಕ, ಪೀಸ್.
ಈ ಶ್ಲೋಕ ಅರ್ಥ ಮಾಡಿದ್ರೆ ನಿಮಗೆ ನಿಜವಾಗಿ ಶಾಂತಿ ಸಿಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಈಗ ಇಡೀ ವಿಶ್ವದಲ್ಲಿ ಶಾಂತಿ ಇಲ್ಲ, ಯಾಕೆಂದ್ರೆ ಅವರು ಈ ಶ್ಲೋಕ ನಾನು ನಿಮಗೆ ತಿಳಿಸ್ತೇನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡ ಎಲ್ಲಾ ಯಜ್ಞಗಳು ಮತ್ತು ತಪಸ್ಸುಗಳನ್ನು ಕಟ್ಟಕಡೆಗೆ ಭೋಗ್ತಾ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿ ಹಿತೇಶು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಪ್ರಭುಪಾದ ಹೇಳ್ತಾರೆ, ಈ 3 ವಿಷಯ ನಾವು ತಿಳ್ಕೊಂಡ್ರೆ, ಒಂದು ಯಾರು, ಫಸ್ಟ್ ವಿಷಯ ಭೋಗ್ತಾರ, ನಾವು ಭೋಗ್ತಾರಲ್ಲ, ಎಂಜಾಯರ್ ನಾವಲ್ಲ, ಭೋಗ್ತಾರ ಕೃಷ್ಣ. ಎರಡನೇ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ದೇವತೆಗಳು ಕೂಡ ಪರಮಪ್ರಭು ಕೃಷ್ಣ, ಇದನ್ನು ನಾವು ತಿಳ್ಬೇಕು, ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಸುಹೃದಂ ಸರ್ವಭೂತಾನಂ, ಎಲ್ಲಾ ಜೀವಿಗಳ ಹಿತೇಶಿ, ಅಂದ್ರೆ ಮನುಷ್ಯನ, ಪ್ರಾಣಿಯ, ಮತ್ತೆ ಪಕ್ಷಿದು, ಇರುವೆದು, ಎಲ್ಲ ಜೀವಿಗಳು, ಈ ಮರಗಳದು, ಎಲ್ಲ ಜೀವಿಗಳು ಹಿತೇಶಿ ಕೃಷ್ಣ. ಈ 3 ಪಾಯಿಂಟ್ ಅನ್ನು ನಾವು ಯಾವಾಗ ತಿಳ್ಕೊಳ್ತೇವೆ ಆಗ ನಾವು ಶಾಂತಿಯಲ್ಲಿ ಇರ್ತೇವೆ. ಈಗ ಲೋಕದಲ್ಲಿ ಶಾಂತಿ ಆಗಿಲ್ಲ ಅಂದ್ರೆ ಎಲ್ಲರೂ ನಾನು ಭೋಗ್ತಾರೆ, ನಾನು ಮಾಡಿದ್ದು, ಈ ಜಾಗವನ್ನು ನಾನು ತೆಗೆದದ್ದು, ಈ ಮನೆಯನ್ನು ನಾನು ಕಟ್ಟಿದ್ದು, ಈ ಹಣವನ್ನು ನಾನು ಸಂಗ್ರಹ ಮಾಡಿದ್ದು. ನಿಮ್ಮ ಲಾಸ್ಟ್ ಲೈಫ್ ಕರ್ಮದ ಅನುಸಾರ ನಿಮಗೆ ಒಳ್ಳೆ ಸಿಕ್ತು, ಅಂದ್ರೆ ನೀವು ಒಳ್ಳೆ ಒಂದು ಇದರಲ್ಲಿ ಇದ್ದೀರಿ, ಅದೆಲ್ಲ ನಿಮ್ಮ ಪ್ರೀವಿಯಸ್ ಲೈಫ್ ಇದು ಪುಣ್ಯ. ಹಾಗಾಗಿ ಈ ನಾನು ಬಿಡ್ಬೇಕು, ಅಂದ್ರೆ ಕೃಷ್ಣನಿಗೆ ನಾವು ಕ್ರೆಡಿಟ್ ಕೊಡ್ಬೇಕು. ಯಾವಾಗ ತನಕ ನಾವು ಕೃಷ್ಣನಿಗೆ ಕೊಡ್ತಾ ಇಲ್ವೋ ನಮ್ಗೆ ಆಗ ಶಾಂತಿ ಇರುವುದಿಲ್ಲ. ನಾವಂದ್ರೆ ಟೋಟಲಿ ಏನಂದ್ರೆ ನೋಡಿ, ಜನರಿಗೆ ಹೆಚ್ಚಿನವರಿಗೆ ಈಗ ಇವತ್ತು 5ನೇ ಕ್ಲಾಸ್ ತುಂಬಾ ಮಂದಿ ಇದು ಪ್ರಾಬ್ಲಮ್ ಎಲ್ಲ ಹೇಳಿದೆ. ನೀವು ನೋಡಿ ಕೃಷ್ಣನ ಸೆಂಟರ್ ನಿಮ್ಮ ಜೀವನದಲ್ಲಿ ತನ್ನಿ, ಆಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಆಗ ನೀವು ನಿಮ್ಮ ಇಂದ್ರಿಯ ಸುಖ ಇಲ್ಲ, ನೀವೆಂತ ಮಾಡ್ತೀರಿ, ಎಲ್ಲವನ್ನು ಕೃಷ್ಣನ ಕ್ರೆಡಿಟ್ ಕೊಡ್ತಾ ಬರ್ತೀರಿ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸ್, ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್, ಸಾರಾಂಶ. ಸನ್ಯಾಸವಾದ ಕರ್ಮಯೋಗ ಯಶ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶೇಷತೆ, ನಿಷ್ಕರ್ಮ ಕರ್ಮಯೋಗ, ಬಂಧನದಿಂದ ಮುಕ್ತಿ, ಕುರ್ವಾನಪಿ ನ ಲಿಪ್ಯತೆ, ದೇವೋತ್ತಮ ಪರಮೇಶ್ವರನ ಮನಸ್ಸನ್ನು ಕೇಂದ್ರೀಕರಿಸುವ ಮೂಲಕ ಮುಕ್ತಿ, ಜ್ಞಾತ್ವ ಮಾಂ ಶಾಂತಿ ರಿಚ್ಛತಿ. ಎಸ್, ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಜನಾರ್ದನ್ ನಾಯ್ಕ್ ಹೇಳಿ ಸರ್. ಹರಿ ಓಂ. ಹೇಳಿ ಸರ್. ಕರ್ಮ ಫಲವನ್ನು ನಾವು ಅಪೇಕ್ಷೆ ಮಾಡದೆ ತ್ಯಾಗಿಯಾಗಿ ಬದುಕಬೇಕು ಅಂತ ಹೇಳ್ತಾ ಇದ್ದೇವೆ. ಹಾಗಿದ್ರೆ ಜಪ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ನಮಗೆ ಜೀವನದಲ್ಲಿ ಯುದ್ಧ ಮಾಡ್ಲಿಕ್ಕೋ ಅಥವಾ ನಮ್ಮ ಕರ್ತವ್ಯ ಮಾಡ್ಲಿಕ್ಕೂ ನಮ್ಗೆ ಮನಸ್ಸು ಬರ್ಬೋದಾ? ನೋಡಿ, ಹಾಗೆಲ್ಲ ನಮ್ಮ ಕರ್ತವ್ಯ ಯಾರು ಬಿಡ್ಲಿಕ್ಕೆ ಹೇಳಿದ್ದಾರೆ? ಕರ್ತವ್ಯ ಮಾಡಿ, ಆದ್ರೆ ಫಲಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ. ಕರ್ತವ್ಯ ಬಿಡ್ಲಿಕ್ಕೆ ಹೇಳಿಲ್ಲ ಕೃಷ್ಣ. ಕೃಷ್ಣ ಹೇಳುವುದು ಅರ್ಜುನನಿಗೆ ಯುದ್ಧ ಮಾಡು, ಕ್ಷತ್ರಿಯನಾದ ಕರ್ತವ್ಯ ಅಂತ ಯುದ್ಧ ಮಾಡುವಂಥದ್ದು. ಯುದ್ಧ ಮಾಡು, ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯುದ್ಧ ಮಾಡು. ಪ್ರಜ್ಞೆಯನ್ನು ಚೇಂಜ್ ಮಾಡ್ಬೇಕು. ಹೇಗಂದ್ರೆ ನೋಡಿ, ಈಗ ವ್ಯತ್ಯಾಸ ಎಂತಾದ್ರೆ ಒಬ್ಬ ಭಕ್ತ ಇದ್ದಾನೆ ಮತ್ತೆ ಮಾಮೂಲಿ ಜನ ಇದ್ದಾನೆ, ಇಬ್ಬರು ನೋಡ್ಲಿಕ್ಕೆ ಸೇಮ್ ಇದ್ದಾರೆ. ಅವು ಕೂಡ ತಿಂತಾ ಇದ್ದಾನೆ, ಇವ ಕೂಡ ತಿಂತಾ ಇದ್ದಾನೆ, ಅವು ಕೂಡ ಮಲಗ್ತಾ ಇದ್ದಾನೆ, ಇವ ಕೂಡ ಮಲಗ್ತಾ ಇದ್ದಾನೆ. ಆದ್ರೆ ಒಬ್ಬನ ಪ್ರಜ್ಞೆ ಇಂದ್ರಿಯ ಸುಖದಲ್ಲಿ, ಇನ್ನೊಬ್ಬನ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯಲ್ಲಿ. ನಾವು ಹೇಳುವಂಥದ್ದು ಎಂತಂದ್ರೆ ಪ್ರಜ್ಞೆಯನ್ನು ನಾವು ಚೇಂಜ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆ ಆಗ್ಬೇಕು ಅಷ್ಟೇ. ಅಲ್ಲ, ತುಂಬಾ ಸಮಯ ಜಪ ಮಾಡ್ತಾ ಇದ್ರೆ ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ನಮಗೆ ಯಾರು ಈಗ ನಾವು ಕರ್ತವ್ಯ ಮಾಡುದಿಲ್ವಾ? ನಾವು ಕೂಡ ಕರ್ತವ್ಯ ಮಾಡ್ತಾ ಇದ್ದೇವೆ. ಅದು ನಾವು ಎಂತ ನಮ್ಮ ನೋಡಿ, ನಮ್ಮ ಎನಿಸಿಕೆ, ಎಸ್ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ, ನಾವು ಅದನ್ನೆಲ್ಲ ಬದಿಗಿಡ್ಬೇಕು. ಎಂತಂದ್ರೆ ನಮ್ಮ ಪ್ರಕಾರ ಅಲ್ಲ, ಶಾಸ್ತ್ರದ ಪ್ರಕಾರ. ಶಾಸ್ತ್ರದ ಎಂತ ಹೇಳ್ತಾ ಇದ್ದಾರೆ ಅದು ನಾವು ಫಾಲೋ ಮಾಡ್ಬೇಕು. ಇದಕ್ಕೆ ಹೇಳುದು ಹೂವಾಪುವ ಅಂದ್ರೆ ಎಸ್ ನನ್ನ ಪ್ರಕಾರ ಹೀಗೆ. ಈಗ ನೋಡಿ, ನಾವು ಈ ಪುಸ್ತಕ ವಿತರಣೆಯಲ್ಲಿ ನಮ್ಮ ಪ್ರಭುಪಾದ ಹೇಳ್ತಾರೆ, ನೀವು ಪುಸ್ತಕ ವಿತರಣೆ ಮಾಡುವಾಗ ನೀವು ಅವರಿಗೆ ಸ್ವಲ್ಪ ಪ್ರಚಾರ ಮಾಡಿ, ಅಂದ್ರೆ ಭಗವದ್ಗೀತೆ ಬಗ್ಗೆ ಹೇಳಿ. ಯಾಕೆ ಹೇಳುದಂದ್ರೆ, ಈಗ ನಾವು ಪುಸ್ತಕ ಅವರಿಗೆ ಕೊಡ್ತೇವೆ, ಕೊಟ್ಟ ಮೇಲೆ ಅವರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನ ತಲೆಯಲ್ಲಿ ಹಾವು ಉಂಟು, ಅಲ್ಲಿ ಹಗ್ಗ ಉಂಟು ಪುಸ್ತಕದಲ್ಲಿ. ಅವ ಎಂತ ತಾನೆ ಓದುವಾಗ ಅಲ್ಲಿ ಹಗ್ಗ ಇದ್ರು ಕೂಡ ತಲೆಯಲ್ಲಿ ಹಾವಿದ ಕಾರಣ ಅದು ಅಲ್ಲಿ ಹಾವು ಅಂತ ಅರ್ಥಾನೆ. ಗೊತ್ತಾಯ್ತಾ? ಹಾಗಾಗಿ ನಮ್ದು ಚೇಂಜ್ ಆಗ್ಬೇಕಾದದ್ದು ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಆಗ್ಬೇಕು.
ಮತ್ತೆ ಎಲ್ಲವೂ ಸರಿ ಆಗ್ತದೆ. ಧನ್ಯವಾದ. 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 ಎಸ್, ಸೆಲ್ವಿ ಬಾಲಕೃಷ್ಣನ್. ಹರಿ ಓಂ ಗುರುಜಿ. ಹಾ, ಹೇಳಿ. ಗುರುಜಿ, ಪ್ರತಿ ಸರಿನೂ ಎಲ್ಲಾ ಅಂದ್ರೆ ಪ್ರತಿಯೊಬ್ರು ಹೇಳೋದೇನು ಅಂತಂದ್ರೆ, ಮಾನವ ತನ್ನ ಬದುಕಿನಲ್ಲಿ ಒಂದು ಸಾಧನೆಯನ್ನ ಮಾಡ್ಬೇಕಾದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ. ಇದು ಪ್ರತಿ ಸರಿನೂ ಕೇಳ್ತಾನೆ ಇರ್ತೇನೆ ಗುರುಜಿ, ಎಲ್ಲಾ ಸಮಯದಲ್ಲೂ ಕೂಡ. ಅದು ಕನಕದಾಸರಾಗಿರ್ಬೋದು ಅಥವಾ ಕೀರ್ತನಾಕಾರರು, ವಚನಕಾರರು, ಯಾರೇ ಆಗಿರ್ಬೋದು. ಬಟ್ ಅದು ಹೇಳೋಷ್ಟು ಸುಲಭ ಅಲ್ಲ ಅನ್ನೋದು ನನ್ನ ಅನ್ಸಿಕೆ, ಆ ಇಂದ್ರಿಯಗಳನ್ನ ಹತೋಟಿಗೆ ತಗೊಳ್ಳೋ ಅಂತದ್ದು. ಹಾಗಾಗಿ ನೋಡಿ, ಅದಕ್ಕೆ ಹೇಳೋದು ಎಂತಂದ್ರೆ, ಇಂದ್ರಿಯಗಳ ಒಡೆಯ ಯಾರು? ಇಂದ್ರಿಯಗಳ ಒಡೆಯ ಭಗವಂತನೇನ? ಕೃಷ್ಣನ ಹೆಸರು ಹೇಗೆ? ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಈಶ, ಇಂದ್ರಿಯಗಳ ಒಡೆಯ. ಈ ಋಷಿಕೇಶನ ಅರ್ಥ ಎಂತಂದ್ರೆ, ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಋಷಿಕ ಈಶ, ಇಂದ್ರಿಯಗಳ ಒಡೆಯ ಕೃಷ್ಣ. ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ, ಆಗ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ. ಓಕೆ, ಗೊತ್ತಾಯ್ತಾ? ಓಕೆ ಗುರುಜಿ. ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ವೇದ ಅವರೇ. ಗುರುಗಳೇ, ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಲೈಕ್ ಫಲ ಅಪೇಕ್ಷೆ ಇಟ್ಕೊಂತೀವಿ. ಹೇಗೆ ಅಂದ್ರೆ ಲೈಕ್ ಏನೋ ಒಂದು ಬಿಸ್ನೆಸ್ ಮಾಡಿದ್ರು ಅಥವಾ ಏನೋ ಒಂದು ಜಾಬ್ ಮಾಡಿದ್ರು, ಇಷ್ಟು ಸಂಬಳ ಅಥವಾ ಇಷ್ಟು ಬಿಸ್ನೆಸ್ ಮಾಡಿದ್ರೆ ಇಷ್ಟು ಇನ್ಕಮ್ ಬರ್ಬೇಕು. ನಾವು ಇದು ಒಂದು ಹ್ಯೂಮನ್ ಟೆಂಡೆನ್ಸಿ ಇದು. ಬಟ್ ವಿತೌಟ್ ಫಲ ಅಪೇಕ್ಷೆ ಇಲ್ಲ ಅಂದ್ರೆ ಹೇಗೆ ಇದು? ಲೈಕ್ ನನ್ಗೆ ತುಂಬಾ ವರ್ಷಗಳಿಂದ ಈ ಪ್ರಶ್ನೆ ಇತ್ತು. ವಿತೌಟ್ ರಿಸಲ್ಟ್, ಯಾಕಂದ್ರೆ ನಾವ್ ಹೇಳೋದು ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾವು ಕೆಲಸ ಮಾಡ್ಬೇಕು ಅಂತ ಒಂದು, ನಾವ್ ಯೂಶಲಿ ಅದನ್ನೇ ಕೆಲಸ. ಬಿಕಾಸ್ ಪರ್ಪಸ್ ಇಲ್ಲ ಅಂದ್ರೆ ನಾವು ಕೆಲಸ ಮಾಡಲ್ಲ. ಓನ್ಲಿ ಇಫ್ ದರ್ ಇಸ್ ಅ ಪರ್ಪಸ್, ನಾವು ಕೆಲಸಗಳು ಮಾಡ್ತೀವಿ. ಸೊ ಅದನ್ನ ಹೇಗೆ ನಾವು ಆಕ್ಚುಲಿ ಫಲಾಪೇಕ್ಷೆ ಇಲ್ಲದೆ ಹೇಗೆ ಇದು ಲೈಫ್ ತುಂಬಾ ನನ್ಗೆ ಅರ್ಥ ಆಗ್ತಾ ಇಲ್ಲ ಇದು ಪಾಯಿಂಟ್. ನೋಡಿ, ಈಗ ನೀವು ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಎಂಡ್ ಗೋಲ್ ಎಂತ? ಈಗ ಹಣ ಸಂಗ್ರಹ ಮಾಡೋ ಗೋಲ್ ಎಂತ? ಹೌದು. ಅಲ್ಲ, ಗೋಲ್ ಎಂತ? ನಿಮ್ಮ ಈ ಕೆಲಸ ಮಾಡ್ತಿದ್ದೀರಿ, ನಿಮ್ಗೆ ಈಗ ಹಣ ಬರಬೇಕು, ಇದೆಲ್ಲ ಉಂಟು. ನಿಮ್ಮ ಗೋಲ್ ಎಂತ? ಲೈಫ್ ಇದು ಗೋಲ್ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮಾಡ್ಬೇಕು ಅಂತ. ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಅಲ್ಲ, ಅದು ಮತ್ತೆ ಕೂಡ ಅದು ಹೇಗೆ ಅಂದ್ರೆ, ನಿಮ್ಮ ಅದು ಎಂತಂದ್ರೆ ನಿಮ್ಮ ಇಂದ್ರಿಯ ಇದು ನಿಮ್ಮ ಸೆನ್ಸ್ ಗಾಟಿಫಿಕೆ ಅಂದ್ರೆ ನಿಮ್ಗೆ ಹೇಗೆ ಮಾಡ್ಬೇಕಂತ. ಅಲ್ಲಿ ಕೃಷ್ಣ ಎಲ್ಲಿ ಯಾವ್ದು ಬರ್ತಾನ ಸೆಂಟ್ರಲ್ಲಿ? ಅಲ್ಲ ಮಾತಾಜಿ ಕೇಳುದು, ಅಲ್ಲಿ ಕೃಷ್ಣ ಎಲ್ಲಿ ಆದ್ರೂ ಪ್ಲೇಸ್ ಉಂಟಾ? ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೃಷ್ಣನಿಗೆ ಎಂತಾದ್ರು ಪ್ಲೇಸ್ ಉಂಟಾ? ಅಂದ್ರೆ ಒಂದು ಅಂದ್ರೆ ದೇವತ ಕಾರ್ಯ ಅಲ್ವಾ ಎಜುಕೇಶನ್ ಅಂದ್ರೆ? ದೇವದ ಕಾರ್ಯ ಎಜುಕೇಶನ್ ದೇವದ ಕಾರ್ಯ ಅಲ್ಲ, ದಯವಿಟ್ಟು. ಯಾಕೆಂದ್ರೆ ಅದಕ್ಕೆ ಜ್ಞಾನದ ಅಧ್ಯಾಯ ಬರುವಾಗ ನಾನು ನಿಮ್ಗೆ ತಿಳಿಸ್ತೇನೆ. ಕೃಷ್ಣ ಎಲ್ಲಿ ಅದು ಬರ್ತಾನ ಅಲ್ಲಿ? ಅಂದ್ರೆ ಒಂದು ಪ್ರೇಯರ್ ತಗೊಂಡೆ ನಾವು ಒಂದು ಹೆಜ್ಜೆ. ಪ್ರೇಯರ್ ತಗೊಳ್ಳೋದಲ್ಲ. ನೋಡಿ, ಹೇಗಂದ್ರೆ ಈಗ ನೀವು ಒಬ್ಬರನ್ನು ಗೆಸ್ಟ್ ಆಗಿ ಕರೀತೀರಿ, ಗೆಸ್ಟ್ ಆಗಿ ಕರೆದು ಅವರನ್ನು ಎದುರು ಕೂತ್ಕೊಳಿಸ್ತೀರಿ, ಸ್ಟೇಜ್ ಮೇಲೆ ಕರೆಯುವುದಿಲ್ಲ. ಅದು ಒಳ್ಳೇದಾ? ಗೆಸ್ಟ್ ಆಗಿದ್ದ ಮೇಲೆ ಅವನ ಸ್ಟೇಜ್ ಕೂರಿಸ್ಬೇಕು, ಅವನಿಗೆ ಸನ್ಮಾನ ಮಾಡ್ಬೇಕು, ಅವನಿಂದ ಭಾಷಣ ಎಲ್ಲ ಹೇಳಿಸ್ಬೇಕು. ನೀವು ಅವನ ಕರೆದು ಎದುರು ಮಾಮೂಲಿ ಜನ ಕೂತಿದ್ರೆ ಎಂತ ಆಗ್ತದೆ? ಅದೇ ರೀತಿ ಕೃಷ್ಣನಿಗೆ ಒಂದು ಡ್ಯೂ ರೆಸ್ಪೆಕ್ಟ್ ಉಂಟು. ನಾವು ಎಂತಂದ್ರೆ ಈ ಗಳಿಸುವುದೆಲ್ಲ ನಮ್ದು ಇಂದ್ರಿಯ ಸುಖ ಅಂದ್ರೆ ಕೃಷ್ಣ ಎಲ್ಲಿ ಇದ್ದಾನೆ? ಅಲ್ಲಿ ಕೃಷ್ಣ ಇಲ್ಲವೇ ಇಲ್ಲ, ಪಿಕ್ಚರ್ ಅಲ್ಲೇ ಇಲ್ಲ. ನಮ್ದು ಇಂದ್ರಿಯ ಸುಖ, ನಮ್ಮ ಸೆನ್ಸ್ ಗ್ರಾಟಿಫಿಕೇಶನ್. ಕೃಷ್ಣ ಬೇಕಲ್ಲ. ಕೃಷ್ಣನಿಗೆ ಅವನದೇ ಆದ ಒಂದು ಪ್ಲೇಸ್ ಉಂಟು, ಅವನಿಗೆ ಒಂದು ಮರ್ಯಾದೆ ಉಂಟು. ನಾವು ಕೃಷ್ಣನನ್ನು ಕೆಳಗೆ ಇಟ್ಟಿದ್ದೇವೆ, ನಾವು ದೊಡ್ಡ ಸೋಫಾದಲ್ಲಿ ಕೂತ್ಕೊಂಡಿದ್ದೇವೆ. ಹೀಗೆ ಆಗ್ಬಾರ್ದು. ಕೃಷ್ಣನನ್ನು ದೊಡ್ಡ ಸೋಫಾದಲ್ಲಿ ಕೂತ್ಕೊಳ್ಬೇಕು, ನಾವು ಕೆಳಗೆ ಕೂತ್ಕೊಳ್ಬೇಕು. ಗೊತ್ತಾಯ್ತಾ? ಈಗ ಎಂತಂದ್ರೆ ಆ ದೊಡ್ಡ ಸೋಫಾ ನೀವು ಮನೆಗೆ ತಂದಿದ್ದೀರಿ, ಆ ದೊಡ್ಡ ಸೋಫಾ ನೀವು ಕೂತ್ಕೊಳ್ಳಿಕ್ಕೆ ನೀವು ಆರಾಮ್ಸೆ ನಾನು ಕೂತ್ಕೊಳ್ಬೇಕಂದ್ರೆ ನಿಮ್ಮ ಇಚ್ಛೆ, ಹಾಗಾಗಿ ನೀವು ಸೋಫಾ ತಂದಿದ್ದೀರಿ, ಓಕೆ. ಆದ್ರೆ ಕೃಷ್ಣನ ಎಲ್ಲಿ ಕೂತ್ಕೊಂಡಿದ್ದೀರಿ? ಕೃಷ್ಣನಿಗೆ ಕೂಡ ನಿಮ್ಗಿಂತ ದೊಡ್ಡ ಸೋಫಾ ಬೇಕಲ್ಲ. ಹೌದು. ಯಾಕೆಂದ್ರೆ ಯಾರಂದ್ರೆ ಯಜಮಾನ, ನಿಜವಾದ ಯಜಮಾನ. ಆದ್ರೆ ಇದನ್ನ ನಾವು ಯಾವಾಗ ಅರ್ಥ ಮಾಡ್ತೇವೆ, ಆಗ ನೀವು ಕೆಲಸ ಮಾಡಿ, ಆಗ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅಲ್ಟಿಮೇಟ್ ನಿಮ್ದು ಸೆನ್ಸ್ ಗ್ರಾಟಿಫಿಕೇಶನ್ ಇರಬಾರ್ದು, ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು, ಆ ರೀತಿ ಇರಬೇಕು. ಇದಕ್ಕೆ ಹೇಳುದು ಕೃಷ್ಣ ಪ್ರಜ್ಞೆ ಅಂತ ಪ್ರಭುಪಾದ ಹೇಳಿದೆ. ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಕೃಷ್ಣ ಸೆಂಟರ್.
ನಾವು ಅಲ್ಲ ಸಾಕಾಗ್ತದೆ. ನೀವ್ ಹೇಳ್ತೀರ ರಿಸಲ್ಟ್ ಓರಿಯೆಂಟೆಡ್ ಆಗಿರ್ಬಾರ್ದು, ಎಲ್ಲ ಕೃಷ್ಣ ಕೊಡ್ತಾನೆ ಅಂತ. ಅಲ್ಲ ಬಟ್ ನಾವು ಕೃಷ್ಣ ನೋಡಿ ಓರಿಯೆಂಟೆಡ್ ನೋಡಿ ನೋಡಿ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಈಗ ಆನೆ ಆನೆ ಎಷ್ಟೋ ಕ್ವಿಂಟಲ್ ತಿಂತದೆ ದಿವಸಕ್ಕೆ. ಆನೆಗೆ ಎಷ್ಟೋ ಕ್ವಿಂಟಲ್ ಕೃಷ್ಣ ಕೊಡ್ತಾನಂತೆ, ಮತ್ತೆ ನಮಗೆ ಕೊಡದೆ ಬಿಡ್ತಾನ? ಹೌದು. ಆದ್ರೆ ನಮ್ಗೆ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ. ಗೊತ್ತಾಯ್ತಾ ಮಾತಾಜಿ? ಗೊತ್ತಾಯ್ತು ಗುರುಜಿ. ಎಸ್, ನಮ್ಗೆ ಪ್ರಭುಪಾದ ಹೇಳ್ತಾರೆ, ದೇರ್ ಇಸ್ ಓನ್ಲಿ ರೀಸನ್, ದಟ್ ರೀಸನ್ ಇಸ್ ವಿ ಆರ್ ಹ್ಯಾವಿಂಗ್ ಲ್ಯಾಕ್ ಆಫ್ ಫೇತ್. ನಮಗೆ ನಂಬಿಕೆ ಕೃಷ್ಣನ ಮೇಲೆ, ಕೃಷ್ಣ ನಮ್ಮನ್ನು ಇದು ಅಂತ ನೋಡ್ತಾನೆ, ನಮ್ಮನ್ನು ಇದು ನಮಗೆ ನಂಬಿಕೆ ಇಲ್ಲ. ದೇರ್ ಇಸ್ ಅ ಲ್ಯಾಕ್ ಆಫ್ ಫೇತ್ ಇನ್ ಅಸ್ ವಿತ್ ಕೃಷ್ಣ ಅಂತ ಪ್ರಭುಪಾದ ಹೇಳ್ತಾರೆ. ಅದು ಯಾವಾಗ ನಮ್ಮ ನೋಡಿ ಪ್ರಭುಪಾದ ಹೇಳ್ತಾರೆ, ಭಕ್ತಿಯಲ್ಲಿ ಒಬ್ಬ ಹೊಸ ಬಂದಿದ್ದಾನೆ, ಹೊಸೊಬ್ಬ, ಮತ್ತೆ ಒಬ್ಬ ಒಂದು ಸಾಧಾರಣ ವರ್ಷದಿಂದಿದ್ದಾನೆ, ಮತ್ತೆ ಒಬ್ಬ ತುಂಬಾ ಸೀನಿಯರ್ ಇದ್ದಾನೆ. ಈ ಮೂವರು ಕೂಡ ಮಾಡೋದು ಭಕ್ತಿ. ಅಂದ್ರೆ ಅವ ಕೂಡ ಜಪ ಮಾಡುದು, ಅವ ಕೂಡ ಓದುದು, ಅವ ಕೂಡ ಕೀರ್ತನ ಮಾಡುದು, ಅವ ಕೂಡ ಪ್ರಚಾರ ಮಾಡುದು, ಮೂವರು ಕೂಡ ಮಾಡೋದು ಸೇಮ್. ಆದ್ರೆ ಡಿಫ್ರೆನ್ಸ್ ಇಲ್ವಾ? ಡಿಫ್ರೆನ್ಸ್ ಎಂತ ಅಂದ್ರೆ, ಸೀನಿಯರ್ ಡಿವೋಟಿಗೆ ಜಾಸ್ತಿ ನಂಬಿಕೆ ಉಂಟು ಕೃಷ್ಣನ ಮೇಲೆ. ಮಿಡ್ಲ್ ಅಲ್ಲಿ ಇದ್ದವ ಅವನಿಗೆ ಅಂದ್ರೆ ಅವನಷ್ಟಿಲ್ಲ, ಆದ್ರೆ ಸಾಧಾರಣ ಉಂಟು. ಹೊಸಬನಿಗೆ ತುಂಬಾ ಕಡಿಮೆ ಉಂಟು. ಆದ್ರೆ ಭೌತಿಕ ಲೋಕದಲ್ಲಿ ಹೇಗೆ ಅಂದ್ರೆ, ನೀವು ನಿಮ್ದು ಪ್ರೋಗ್ರೆಸ್ ಅಂದ್ರೆ ನಿಮ್ದು ಎಂತ ಹೇಳೋದು, ಜಾಬ್ ಅಲ್ಲಿ ನಿಮ್ಗೆ ಪ್ರಮೋಷನ್ ಆಗ್ಬೇಕು, ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಆಗ್ಬೇಕು, ಇದು ಭೌತಿಕ ಲೋಕ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹಾಗೆ ಅಲ್ಲ. ಕೃಷ್ಣನಲ್ಲಿ ಸೇಮ್ ಇರ್ತಾರೆ, ಆದ್ರೆ ದಿವಸ ಹೋದ ಹಾಗೆ ನಂಬಿಕೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುದು ಕೃಷ್ಣನಲ್ಲಿ. ಟೋಟಲಿ ಅಂದ್ರೆ ಟೋಟಲ್ ಕೃಷ್ಣ ನೀ ನನ್ನ ರಕ್ಷಣೆ ಮಾಡ್ತೇನೆ ಅಂತ ಆ ಒಂದು ಫೋಮ್ ಫೇತಿಗೆ ಬರುವಂತದ್ದು. ಎಸ್ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅವಶ್ಯ ರಕ್ಷಿಸಬೇಕು ಕೃಷ್ಣ. ಸಾರಿ, ಅದನ್ನು ಹೇಳಿಗೆ ಹೋದೆ. ಎಸ್, ಸಂತೋಷ್ ಬಾಬು. ಹರೇ ಕೃಷ್ಣ. ಸಂತೋಷ್ ಬಾಬು ಹೇಳಿ ಸರ್. ಗುರುಗಳೇ, ಪ್ರಶ್ನೆ ಏನು ಇಲ್ಲ. ಇವತ್ತು 5 ದಿವಸ ಆಯ್ತಲ್ಲ ಇವತ್ತಕ್ಕೆ. ಹೌದು. ನಾಳೆ ಏನಾದ್ರೂ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಸಮರೈಸ್ ಮಾಡ್ಬೋದು 5 ದಿವಸದ್ದು? 5 ದಿವಸದ? ಓಕೆ, ಸಮರೈಸ್. ಯಾಕೆ ಇದು ನಾನು ಜೀವನದಲ್ಲಿ ಮೊದಲೇ ಸರಿ ಕೂತಿರೋದು. ಸೊ ಈ ತರ ಮಾಡಿದ್ರೆ ನಮಗೆ ಅಟ್ಲೀಸ್ಟ್ ಏನೋ ಸ್ವಲ್ಪ ಪ್ರೋಗ್ರೆಸ್ ಮಾಡ್ಬೋದು ಅಂತ ಅಷ್ಟೇ. ಓಕೆ, ನೋಡು ಸರ್. ಅದೇ ಪ್ರತಿಯೊಂದು 5 ದಿವಸಕ್ಕೆ, ಇಲ್ಲಾಂದ್ರೆ ಎನಿಥಿಂಗ್ 5 ದಿವಸ 6 ದಿವಸಕ್ಕೆ ಒಂದ್ಸತಿ ಮಾಡಿದ್ರೆ, ಸೊ ದಟ್ ಓಕೆ ಇಷ್ಟವರೆಗೆ ಹಿಂಗ್ ಮಾಡಿದೀವಿ, ಹಿಂಗ್ ಮಾಡಬಹುದು. ಓಕೆ, ನಾವು ಆಗ 6ನೇ ಚಾಪ್ಟರ್ ಆದ್ಮೇಲೆ ಮಾಡುವ. 6 ಸರಿ, ಯಾಕಂದ್ರೆ ಕರ್ಮಯೋಗ ಮುಗೀತದೆ. 6th ಚಾಪ್ಟರ್ ಆದ್ಮೇಲೆ ಮಾಡುವ. ನೀವು ಡಿಸೈಡ್ ಮಾಡಿ. ಎಸ್, ಧನ್ಯವಾದ. ಒಳ್ಳೆ ಮಾಡಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ, ನಿನ್ನೆ ಹೇಳಿದ್ರಿ ರುದ್ರ ಸಂಪ್ರದಾಯ, ಮಿಕ್ಕಿದ ವೈಷ್ಣವ ಸಂಪ್ರದಾಯಕ್ಕೆಲ್ಲ ಒಂದು ತಿರುಚಿಯ ಶ್ರೀರಂಗಂ ರಾಮಾನುಜಾಚಾರ್ಯರ್ದು ಅವ್ರದ್ದೆಲ್ಲ ಪ್ರತಿಪಾಲನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ. ಈಗ ರುದ್ರ ಸಂಪ್ರದಾಯ ಯಾರು ಫಾಲೋ ಮಾಡ್ತಾ ಇದಾರೆ ಗುರುಗಳೇ? ವಿಷ್ಣು ಸ್ವಾಮಿ. ಈ ಗುಜರಾತ್ ಅಲ್ಲಿ ಉಂಟು ರುದ್ರ ಸಂಪ್ರದಾಯದ ಆಚಾರ್ಯ ವಿಷ್ಣು ಸ್ವಾಮಿ ಅಂತ. ಅದು ಇವತ್ತಿಗೂ ಪಾಲನೆಯಲ್ಲಿ ಉಂಟಾ? ಉಂಟು. ಓಕೆ. ಈಗ ಮತ್ತೆ ಅದರಲ್ಲಿ ಬಂದ್ರೆ ನೀವು ಈಗ ಇವತ್ತಿನೊಂದು ವಿಷಯ ಹೇಳಿದ್ರಿ, ಭಾಗವತದಲ್ಲಿ ಹೇಳಿದೆ ಕೊನೆಯಲ್ಲಿ ಬರ್ತಾ ಮಾಂಸಗಳು ತಿನ್ನುವುದು ಅದು ನಾಶ ಆಗಕ್ಕೆ ಮುಂಚೆ ಆಗತ್ತೆ ಅಂತ. ಸೊ ನಾವೀಗ ನಮ್ಮ ಶಿವ ಸಂಪ್ರದಾಯ ರುದ್ರ ಸಂಪ್ರದಾಯ ತಗೊಂಡ್ರೆ ಅಘೋರಿಗಳು ಅಂತ ಇದಾರೆ ಅಲ್ವಾ? ಸೊ ಅವರು ಮೋಕ್ಷ ಮಾರ್ಗ ಅಂತ ಹೇಳಿ ಬರೀ ಮೋಕ್ಷ ಮಾರ್ಗ ಅಲ್ಲ. ಆಕ್ಚುಲಿ ನೋಡಿ, ಈ ತಾಮಸಿಕ ಸಂಪ್ರದಾಯದಲ್ಲಿ ಹೇಗಂದ್ರೆ, ತಾಮಸಿಕ ಪುರಾಣ ವೇದವ್ಯಾಸರು 6 ಸಾತ್ವಿಕ, 6 ರಾಜಸಿಕ, 6 ತಾಮಸಿಕ. ಸಾತ್ವಿಕ ಪುರಾಣದು ವಿಷ್ಣು, ರಾಜಸಿಕ ಪುರಾಣದ ಬ್ರಹ್ಮ, ತಾಮಸಿಕ ಪುರಾಣದ್ದು ಶಿವ. ಹಾಗಾಗಿ ಆ ತಾಮಸಿಕ ಪುರಾಣದಲ್ಲಿ ಈ ಪ್ರಾಣಿಯನ್ನು ತಿನ್ನುವುದು ಉಂಟು. ಆದರೆ ಅದನ್ನು ಹೇಗೆ ತಿನ್ನೋದು? ಅಮಾವಾಸ್ಯ ದಿವಸ, ತಿಂಗಳಲ್ಲಿ ಒಮ್ಮೆ ಅಮಾವಾಸ್ಯ ದಿವಸ ಆ ದೇವಿ ಎದುರು ಹೋಗಿ ಬಲಿ ಕೊಟ್ಟು ತಿನ್ನುವಂಥದ್ದು. ಹಾಗಾಗಿ ಈ ರೀತಿ ತಿನ್ಬೇಕು, ಅವರ ಹೂವಾಭಾವ ಪ್ರಕಾರ ಅಲ್ಲ. ಶಾಸ್ತ್ರದಲ್ಲಿ ಹೇಗೆ ಉಂಟು ಹಾಗೆ. ನಾವೆಂತ ಮಾಡ್ತೇವೆ ಅಂದ್ರೆ, ಶಾಸ್ತ್ರದಲ್ಲಿ ಒಂದು 100 ಪಾಯಿಂಟ್ ಇರ್ತದೆ, 1 ಪಾಯಿಂಟ್ ಅನ್ನು ತೆಗಿತೇವೆ, ಮತ್ತೆ ನಮ್ಗೆ ಬೇಕಾದಾಗೆ ಮಾಡ್ತೇವೆ. ಈ ರೀತಿ ಮಾಡಬಾರ್ದು. ಇಲ್ಲ, ಅದೆಲ್ಲ ಗುರುಗಳೇ ನನ್ನ ಪ್ರಶ್ನೆ ಆಗಿದ್ದು. ಪ್ರಶ್ನೆ ಅಘೋರಿಗಳು ಬಂದ್ಬಿಟ್ಟು ಮನುಷ್ಯನ ಮಾಂಸವನ್ನೇ ತಿನ್ನೋದು. ಲೈಕ್ ಅವರು ಸತ್ತ ನಂತರ
ಹ್ಮ್ ಅದನ್ನೇ ತಿನ್ನುವುದು. ನಾವು ಇವತ್ತಿಗೂ ಹೋದ್ರೆ ಗಂಗಾ ನದಿ ತೀರದಲ್ಲಿ ಕೆಲವು ಜನ ತಿನ್ನುವುದು ಹ್ಮ್ ಹಾಗೆಲ್ಲ ಇದೆ. ಆದ್ರೆ ಅದು ತಾಮಸಿಕ ಟೋಟಲ್ ತಾಮಸಿಕ. ನಾವು ಸೊ ತಾಮಸಿಕದಲ್ಲಿ ನಮ್ಗೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ತಾಮಸಿಕ ಪುರಾಣದ್ದು ಶಿವ, ರಾಜಸಿಕ ಪುರಾಣದ್ದು ಬ್ರಹ್ಮ, ಸಾತ್ವಿಕ ಪುರಾಣದ್ದು ವಿಷ್ಣು. ಹಾಗಾಗಿ ಕೃಷ್ಣನ ಅರ್ಥ ಮಾಡ್ಬೇಕಿದ್ರೆ ನಾವು ಸಾತ್ವಿಕ ಪುರಾಣಕ್ಕೆ ಬರಬೇಕು. ಗೊತ್ತಾಯ್ತಾ? ಅಲ್ಟಿಮೇಟ್ ಎಂತ ಅಂದ್ರೆ ಕೃಷ್ಣನ ಅರ್ಥ ಮಾಡುವಂಥದ್ದು. ಕೃಷ್ಣನ ಅರ್ಥ ಮಾಡ್ಬೇಕಿದ್ರೆ ನಾವು ಸಾತ್ವಿಕ ಪುರಾಣದಲ್ಲಿ ಬರಬೇಕು, ಅದರ ನಾವು ಶೆಲ್ಟರ್ ತೆಗಿಬೇಕು. ಸರಿ ಗುರುಗಳೇ, ಆಮೇಲೆ ಇನ್ನೊಂದು ಪ್ರಶ್ನೆ ಇತ್ತು. ನಾವು ಕೃಷ್ಣ ಕಾನ್ಶಿಯಸ್ ಬಗ್ಗೆ ಮಾತಾಡುವುದು. ಸೊ ನಮಗೆ ನಮ್ಮ ಕಾನ್ಶಿಯಸ್ ಬಗ್ಗೆವೇ ಅರಿವಿಲ್ಲದ ಒಂದು ಒಂದು ಸ್ಥಿತಿಯಲ್ಲಿದ್ದೀವಿ. ಸೊ ಈಗ ನಮ್ಮ ಅರಿವು ಅಂದ್ರೆ, ಈಗ ನಮ್ಮ ಕಾನ್ಶಿಯಸ್ ಅಂದ್ರೆ ನಮ್ಮ ಸ್ಥೂಲ ಶರೀರ, ನಮ್ಮ ಸೂಕ್ಷ್ಮ ಶರೀರವನ್ನೇ ನಮ್ಮ ಕೈಯಲ್ಲಿ ಫೀಲ್ ಮಾಡ್ಲಿಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಆಗುವುದಿಲ್ಲ. ಸೊ ಮತ್ತೆ ಕೃಷ್ಣ ಕಾನ್ಶಿಯಸ್ಗೆ ಬರೆಯುವುದು ಒಂದು ಇಟ್ಸ್ ಲೈಕ್ ನೋಡಿ ಹೇಗಂದ್ರೆ ಕೃಷ್ಣ ಹೇಳುದು ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ನನ್ನನ್ನು ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಈ ಲೋಕವನ್ನು ಸ್ಯಾಟಿಸ್ಫೈ ಮಾಡಿದ ಹಾಗೆ. ಹಾಗಾಗಿ ನಾವು ನಮ್ಮನ್ನು ನೋಡ್ಲಿಕ್ಕೆ ಹೋಗ್ಬಾರ್ದು, ನಾವು ಕೃಷ್ಣನ್ ನೋಡ್ಲಿಕ್ಕೆ ಹೋಗ್ಬೇಕು. ಇಲ್ಲ ಸ್ವಾಮಿ, ಇಲ್ಲ ಗುರುಗಳೇ, ಅದೇ ನೀವು ಹೇಗಂದ್ರೆ ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ಆ ಗಿಡದ ಸ್ಟೆಮ್, ಗಿಡದ ಬ್ರಾಂಚಸ್, ಗಿಡದ ಲೀವ್ಸ್ ಅದಕ್ಕೆ ನೀವು ಹಾಕ್ಬೇಕಂತಿಲ್ಲ. ಹಾಗಾಗಿ ನಾವೆಂತಂದ್ರೆ ಈಗ ನಾವು ನಮ್ಮ ಸೈಡ್ ನಾವಿದ್ದೇವೆ, ನಾವು ನಮ್ಮನ್ನು ಬಿಟ್ಟು ಕೃಷ್ಣನ ಸೈಡ್ ನಾವು ಹೋಗ್ಬೇಕು. ಹಾಗೆ ಎಲ್ಲವೂ ಸರಿ ಆಗ್ತದೆ. ನಿಮ್ಗೆ ಈಗ ನೀವು ಹೇಳಿದ ಪ್ರಶ್ನೆ ಅದು ಇಂಡೈರೆಕ್ಟ್ ಆಗಿ ಅದಕ್ಕೆ ಬರ್ತದೆ. ಗೊತ್ತಾಯ್ತಾ? ನೀವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀರಿ, ಅದು ಇಂಡೈರೆಕ್ಟ್ ಆಗಿ ಅದಕ್ಕೆ ಬರ್ತದೆ ಸರ್. ಆಮೇಲೆ ಗುರುಗಳನ್ನ ಹೇಳಿದ್ರಿ, ಲೈಕ್ ಬ್ರಹ್ಮ ವಿಷ್ಣು ಮಹೇಶ್ವರ ಬರಕ್ ಮುಂಚೆ ಕೃಷ್ಣ ಇದೆ ಅಂತ. ಅದಕ್ಕೆ ಒಂದು ಶ್ಲೋಕ ಕೂಡ ರೆಫರೆನ್ಸ್ ಹೇಳಿದ್ರಿ. ಕೃಷ್ಣ ಬರಕ್ ಮುಂಚೆ ಯಾರು ಇದ್ರು ಸರ್? ಲೈಕ್ ಯಾಕೆ ಯಾರು ಇರ್ಬೇಕು? ಕೃಷ್ಣ ದೇವತಂಬರ ಪುರುಷ. ಏತೇ ಚಾಂಸ ಕಲಾಪಂಶ ಕೃಷ್ಣ ತು ಭಗವಾನ್ ಸ್ವಯಂ. ಕೃಷ್ಣನಿಂದ ನೆಕ್ಸ್ಟ್ ಬಲರಾಮನ ಸಂಕರ್ಷಣ, ಹಾಗೆ ಫಸ್ಟ್ ಸಂಕರ್ಷಣ ಅನಿರುದ್ಧ, ಪ್ರದ್ಯುಮ್ನ, ಅನಿರುದ್ಧ, ಹೀಗೆ ಉಂಟು. ಫಸ್ಟ್ ಸಂಕರ್ಷಣದಿಂದ 3 ಪುರುಷಾವತಾರ. ಫಸ್ಟ್ ಪುರುಷಾವತಾರಲ್ಲಿ ಮಹಾವಿಷ್ಣು, ನೆಕ್ಸ್ಟ್ ಅದೇ ಕಾರಣದಕ್ಷ ವಿಷ್ಣು, ನೆಕ್ಸ್ಟ್ ಗರ್ಭೋದಕ್ಷ ವಿಷ್ಣು. ಆ ಗರ್ಭೋದಕ್ಷ ವಿಷ್ಣುವಿನ ಹುಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು, ಮತ್ತೆ ಕ್ಷೀರೋದಕ್ಷ ವಿಷ್ಣು. ಹಾಗೆ ಇದೆಲ್ಲ ಉಲ್ಲೇಖ ಉಂಟು ಸರ್. ಫಸ್ಟ್ ಕೃಷ್ಣ ಅಂದ್ರೆ ಕೃಷ್ಣನಿಗೆ ಸ್ವರಾಟ್. ಕೃಷ್ಣ ಹೇಗೆ ಅಂದ್ರೆ ನಮಗೆ ಅಲ್ಲ, ಹಾಗೆ ಅದಕ್ಕೆ ಹೇಳುದು ದೇವತಂಬರ ಪುರುಷ ಅಂತ. ಮತ್ತೆ ಯಾಕೆ ಅವನ ದೇವತಂಬರ ಪುರುಷ ಅಂತ ಹೇಳುದು? ಅವನಿಗೆ ಯಾರು ಹಿಂದೆ ಮುಂದೆ ಯಾವುದಿಲ್ಲ, ಅವನೇ ಮೈನ್. ಸೊ ಕೃಷ್ಣ ಬರಕ್ಕೆ ಮುಂಚೆ ಮತ್ತೆ ಕೃಷ್ಣ ಬರಕ್ಕೆ ಮುಂಚೆ ಯಾವ ಕೃಷ್ಣನೇ ಮೈನ್, ಅದನ್ನ ನಾವು ತಿಳಿಬೇಕು. ಕೃಷ್ಣ ಬರಕ್ಕೆ ಮುಂಚೆ ಹೇಗಿರೋದು? ಕೃಷ್ಣ ದೇವತಂಬರ ಪುರುಷ ಅಂದ್ರೆ ಅದಕ್ಕೆ ಹೇಳುದು, ಅದಕ್ಕೆ ಅವನಿಗೆ ಆ ಪ್ಲೇಸ್ ನೋಡಿ. ಇದಕ್ಕೆ ನಮ್ದು ಈಗ ನಾವು ನಮ್ಮ ಹೂವು ತುಂಬಾ ನಾವು ಇದು ಮಾಡ್ಬೋದು, ಸರ್ಕಸ್ ಮಾಡ್ಬೋದು, ಅದು ನಮ್ಗೆ ಇದು ಅರ್ಥ ಆಗೋದು. ನಾವು ಆ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಮತ್ತೆ ನಮ್ಗೆ ಅರ್ಥ ಆಗ್ತಾ ಬರ್ತದೆ. ಇಲ್ಲದ್ರೆ ಈ ರೀತಿ ನಮ್ಗೆ ಅವನ ಮುಂಚೆ ಯಾರು ಇರ್ಬೋದು ಇದೆಲ್ಲ ನಮ್ಗೆ ಬರ್ತದೆ. ಆಯ್ತು. ಕೊನೆಯೊಂದು ಪ್ರಶ್ನೆ. ಇವಾಗ ಹೇಳಿದ್ರಿ ಪ್ರಬುದ್ಧ ಅವರು ಅವ್ರ ಕೃಷ್ಣನ ಒಂದು ಅಂಶ ಅಂತ. ಅವರು ಒಂದು ಕೃಷ್ಣನ ಅಂಶನಾ ಅಥವಾ ಕೃಷ್ಣನ ಯಾರು? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಕೃಷ್ಣ ಸೇಮ್ ಕೃಷ್ಣನ ಅವತಾರ. ಅಂದ್ರೆ ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ. ಅವರು ಆ ಭಕ್ತರ ರೂಪದಲ್ಲಿ ಬಂದದ್ದು ಕಲಿಯುಗಕ್ಕೆ. ಅಂದ್ರೆ ಚೈತನ್ಯ ಮಹಾಪ್ರಭು ಬಂದ ಉದ್ದೇಶ 2 ಉದ್ದೇಶ. ಒಂದು ಹರೇ ಕೃಷ್ಣ ಕೀರ್ತನೆಯನ್ನು ಪ್ರಾರಂಭಿಸಲಿಕ್ಕೆ, ಮತ್ತೆ ಹೇಗೆ ಅಂದ್ರೆ ಆ ರಾಧಾರಾಣಿಯ ಮೂಡಲ್ಲಿ ಅವ್ರು ಬಂದಿದ್ದಾರೆ. ಯಾಕೆಂದ್ರೆ ಕೃಷ್ಣನನ್ನು ರಾಧಾರಾಣಿ ಎಲ್ಲ ಡೀಟೇಲ್ ಎಲ್ಲ ವಿಷಯದಲ್ಲಿ ಸ್ಯಾಟಿಸ್ಫೈ ಮಾಡುವಂಥದ್ದು. ಹಾಗಾಗಿ ಕೆಲವೊಮ್ಮೆ ಕೃಷ್ಣನಿಗೆ ಆಗ್ತದೆ, ಹೇಗೆ ಸಾಧ್ಯ ರಾಧಾರಾಣಿ ಈ ರೀತಿ ನನ್ನನ್ನು, ಅಂದ್ರೆ ನನ್ನ ಎಲ್ಲ ವಿಚಾರವನ್ನು, ಸಣ್ಣ ವಿಚಾರವನ್ನು ಕೂಡ ಇದು ಮಾಡ್ತಾರೆ. ಹಾಗಾಗಿ ಆ ರಾಧಾರಾಣಿಯ ಮೂಡಲ್ಲಿ ಚೈತನ್ಯ ಬರುವುದು, ಕೃಷ್ಣನೇ ರಾಧಾರಾಣಿಯ ಮೂಡಲ್ಲಿ. ಹಾಗಾಗಿ ಅವರು ತುಂಬಾ ಕಂಪ್ಯಾಷನ್, ಮಹಾವದನಾಯ, ತುಂಬಾ ಕಂಪ್ಯಾಷನ್. ಎಸ್, ಹರೇ ಕೃಷ್ಣ. ಎಸ್ ರಾಕೇಶ್ ಜಿ. ಸರ್, ಇದು ಮಹಾಭಾರತ ನಡೆದು ಹೋದ ಘಟನೆನಾ ಅಥವಾ ಬರೀ ಬರೆದಿದ್ದ? ನಿಮ್ಗೆ ಹೇಗೆ ಅನಿಸ್ತದೆ? ಮೊದ್ಲು ಬರೀ ಬರ್ದಿದ್ದ ಅನ್ಸ್ತು, ಈಗೀಗ ನಡೆದೇ ಹೋಗಿದೆ ಅನಿಸ್ತಿದೆ. ಈಗ ನಡೆದು ಹೋಗ್ತದೆ. ಇನ್ನು ನೀವು ಸ್ವಲ್ಪ ಈ ಕೃಷ್ಣ ಮೇಲೆ ಜಾಸ್ತಿ ಆದ್ರೆ ನಿಮ್ಗೆ ಎಲ್ಲ ಸರಿ ಅನಿಸ್ತದೆ. ಈಗ ನಿಮ್ಗೆ ಇದು ಕ್ಲಾಸ್ ಕೇಳಿ ಎಲ್ಲ ಎಂತ ಹೇಳೋದು, ಅದು ನಡೆದು ಹೋಗಿದೆ ಅಂತ ಅನಿಸಿದೆ. ಅದೇ ಹೇಳೋದು. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ,
ನಾವು ಈ ದುರ್ಜನರ ಸಂಘ ಮಾಡಿದ್ರೆ ನಮ್ಗೆ ಇದೆಲ್ಲ ಕಲ್ಪನೆ ಅಂತ ಆಗ್ತದೆ. ಆದ್ರೆ ನಾವು ಸಜ್ಜನರ ಸಂಘ ಮಾಡಿದ್ರೆ ನಮ್ಗೆ ಇದೆಲ್ಲ ನಡೆದು ಹೋಗಿದೆ ಅಂತ ಅನಿಸ್ತದೆ. ಹಾಗಾಗಿ ಕೃಷ್ಣ ಪ್ರಜೆಯಲ್ಲಿ ನೀವು ಜಾಸ್ತಿ ಆದ ಕೂಡಲೇ ನಿಮ್ಗೆ ಎಲ್ಲವೂ ಇದು ತಿಳಿತಾ ಬರ್ತದೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಎಸ್, ಮೀನಾಕ್ಷಿ. ಎಸ್, ಮೀನಾಕ್ಷಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಮೀನಾಕ್ಷಿ ಅವರೇ, ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಮುರಳಿ. ಮುರಳಿ, ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹೇಳಿ. ಈಗ ಕಲಿಯುಗದಲ್ಲಿ ಕೃಷ್ಣ ಕಲ್ಕಿ ಅವತಾರವಾಗಿ ಬರ್ತಾರೆ ಅಂತ ಹೇಳ್ತಾ ಇದ್ರು. ಯಾವಾಗ ಆಗುತ್ತೆ ಗುರುಜಿ ಅದು? ಅದು ಎಂಡ್ ಅಲ್ಲಿ. ಈಗ 5,000 ವರ್ಷ ಆಯ್ತಲ್ಲ, 4 ಲಕ್ಷ ವರ್ಷ ಆಗ್ಬೇಕು. ಈಗ 5 ವರ್ಷ, 5,000 ವರ್ಷ. ಒಟ್ಟಿಗೆ 4,32,000 ವರ್ಷ ಆ ಕಲಿಯುಗದ ಎಂಡ್ ಅಲ್ಲಿ ಬರುವಂತದ್ದು. ಹೌದು, ಆಲ್ಮೋಸ್ಟ್ 4 ಲಕ್ಷ ಕಲಿಯುಗ 27,000 ವರ್ಷ ಉಂಟು ಕಲಿಯುಗದ ಎಂಡ್ ಅಲ್ಲಿ. ಇನ್ನು 4 ಲಕ್ಷ ವರ್ಷ ಆಗ್ಬೇಕು ಕಲಿಯುಗದ ಕಡೆ ಯುಗದ ಕಡೆಯಲ್ಲಿ ಅಲ್ವಾ ಬರೋದು? ಆ ಕಡೆಯಲ್ಲಿ ಬಂದು ಎಂತಂದ್ರೆ ಅವ್ರ ಹತ್ರ ಒಂದು ಶಾಪರ್ ಇರ್ತದೆ, ಅದರಲ್ಲಿ ಎಲ್ಲರ ತಲೆ ಕಟ್ ಮಾಡ್ತಾ ಬರೋದು. ಅಂದ್ರೆ ಕರುಣೆ ಇಲ್ಲ, ಮರ್ಸಿ ಇಲ್ಲ. ಯಾಕಂದ್ರೆ ಜನರು ಆ ಲೆವೆಲ್ಗೆ ಇರ್ತಾರಂತೆ ಕಲಿಯುಗದ ಎಂಡಲ್ಲಿ. ಟೋಟಲಿ ಯಾರಿಗೂ ಕೂಡ ದೇವರ ಮೇಲೆ ಇದಿಲ್ಲ. ಆ ರೀತಿ ಇರುವಾಗ ಅವರೆಲ್ಲರನ್ನು ಕಟ್ ಮಾಡ್ತಾ ಬರುವಂತದ್ದು. ಎಸ್, ಹರೇ ಕೃಷ್ಣ. ಸರಿ. ಸುರೇಶ್ ಜಿ, ಹರೇ ಕೃಷ್ಣ. ಸುರೇಶ್ ಜಿ, ಹಲೋ ಗುರುಜಿ ಅವರು, ಹಾ. ಅದು ನೀವಂದ್ರೆ ಮುಂಚೆ ಯಾರೋ ಒಬ್ರು ಪ್ರಶ್ನೆ ಕೇಳಿದಾಗ ಅದೇ ಕೃಷ್ಣನೇ ಪ್ರಥಮ, ಅದ ನಂತರನೇ ಮಿಕ್ಕಿದಲ್ಲ. ಸೊ ಅಂದ್ರೆ ಜಸ್ಟ್ ನನ್ನ ಪ್ರಶ್ನೆ ತಪ್ಪಿರ್ಬೋದು. ಜಸ್ಟ್ ಒಂದು ಕ್ಲಾರಿಫಿಕೇಶನ್ಗೆ, ರಾಮಾಯಣ ನಡೆದಿದ್ದು ಮಹಾಭಾರತಕ್ಕಿಂತ ಮುಂಚೆ ಅಲ್ವಾ? ಸೊ ರಾಮನ ಅವತಾರ ವಿಷ್ಣು ಸ್ವರೂಪ ಅಲ್ವಾ? ಸೊ ವಿಷ್ಣುನ ಅವತಾರ ತಾನೇ ಮಿಕ್ಕಿದಲ್ಲ. ರಾಮ ನಂತರ ಹಾಗೆ ಅಲ್ಲ ನೋಡಿ. ಹೇಗೆ ಅಂದ್ರೆ ಈಗ ನಾವು ಬರುವ ಕನ್ಕ್ಲೂಷನ್ ಇದು ತಪ್ಪು. ಹೇಗಂದ್ರೆ ಆಕ್ಚುಲಿ ಹಿಸ್ಟ್ರಿ ವೈಸ್ ನಿಮ್ಮ ಪ್ರಕಾರ, ನೀವು ಹೇಳೋ ಪ್ರಕಾರ ತ್ರೇತಾಯುಗ ಫಸ್ಟ್ ಬಂತು, ದ್ವಾಪರ ಯುಗ ಮತ್ತೆ ಬಂತು ಅಂತ. ಅದು ಹೇಗಂದ್ರೆ ಆಕ್ಚುಲಿ ಸತ್ಯಯುಗ ಆದ ಕೂಡಲೇ ದ್ವಾಪರ. ಆದ್ರೆ ಈ ಟೈಮಲ್ಲಿ ಎಂತ ಮಾಡಿದ ಕೃಷ್ಣ? ಎಂತ ಮಾಡಿದ ಅಂದ್ರೆ ತ್ರೇತಾಯುಗ ಫಸ್ಟ್ ಮಾಡಿದ. ತ್ರೇ ಅಂದ್ರೆ 3, ದ್ವಾ ಅಂದ್ರೆ 2. ಆಕ್ಚುಲಿ ದ್ವಾ 2 ಬರ್ಬೇಕು, ತ್ರೇತ 3 ಬರ್ಬೇಕು. ಆದ್ರೆ ಕೃಷ್ಣ ಆಚೆ ಶಫಲ್ ಮಾಡಿದ. ಮತ್ತೊಂದು ಇನ್ನೊಂದು ವಿಷಯ ಅಂತ ಅಂದ್ರೆ, ಈಗ ನಮ್ಗೆ ಗೊತ್ತಿರೋದು ಇದು ಮಾತ್ರ. ಆದ್ರೆ ತುಂಬಾ ಬ್ರಹ್ಮಾಂಡಗಳು ಉಂಟು, ಶಾಸ್ತ್ರದಲ್ಲಿ ಉಂಟು. ಒಂದು ಕಡೆ ಈಗ ಕೂಡ ತ್ರೇತಾಯುಗ ಆಗ್ತಾ ಉಂಟು, ಇನ್ನೊಂದು ಕಡೆ ಈಗ ಕೂಡ ಸತ್ಯಯುಗ ಆಗ್ತಾ ಉಂಟು, ಇನ್ನೊಂದು ಕಡೆ ಈಗ ಕೂಡ ದ್ವಾಪರ ಯುಗ ಆಗ್ತಾ ಉಂಟು, ಇಲ್ಲಿ ಕಲಿಯುಗ ಆಗ್ತಾ ಉಂಟು. ಹಾಗಾಗಿ ಹೇಗೆ ಅಂದ್ರೆ ಇದು ಆಗ್ತಾ ಇರ್ತದೆ ಸರ್. ಮತ್ತೆ ಹೇಗೆ ಅಂದ್ರೆ ನೋಡಿ, ಈಗ ಕೃಷ್ಣನಿಂದ ವಿಷ್ಣು, ಇದಕ್ಕೆ ಭಾಗವತಂ ಇದು ಮೊದಲ ಸ್ಕಂದದ್ದು 4ನೇ ಅಧ್ಯಾಯದ್ದು 28ನೇ ಶ್ಲೋಕ. 28ನೇ ಶ್ಲೋಕ. ಏತೇ ಚಾಂಸ ಕಲಾಪಂಶ ಕೃಷ್ಣಾತು ಭಗವಾನ್ ಸ್ವಯಂ. ಅಂದ್ರೆ ಅದಕ್ಕೆ ಬ್ರಹ್ಮ ಸಂಹಿತದ್ದು ಕೂಡ ಶ್ಲೋಕ ಉಂಟು. ಆ ಶ್ಲೋಕನ ಕೂಡ ನಿಮಗೆ ಹೇಳ್ತೇನೆ. ಎಸ್ ನೋಡಿ, ಬ್ರಹ್ಮ ಎಂತ ಹೇಳ್ತಾನಂದ್ರೆ ಇದಕ್ಕೆ ಬ್ರಹ್ಮ ಸಂಹಿತದ ಶ್ಲೋಕ. ಎಸ್, ದೀಪಾರ್ಚಿರೇ ವೈ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತೇವ ಚ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಅಂದ್ರೆ ಈಗ ಮೊದಲ ಕ್ಯಾಂಡಲ್ ಕೃಷ್ಣ, ಮತ್ತೆ ಉಳಿದ ಕ್ಯಾಂಡಲ್ ಹೊತ್ತಿಸುವಂಥದ್ದು. ಈಗ ಬಲರಾಮ ಆಗ್ಲಿ, ನೆಕ್ಸ್ಟ್ ಸಂಕರ್ಷಣ ಆಗ್ಲಿ, ಮತ್ತೆ ನೆಕ್ಸ್ಟ್ ಮಹಾವಿಷ್ಣು ಅಂದ್ರೆ ಕಾರಣದಕ್ಷ ವಿಷ್ಣು, ನೆಕ್ಸ್ಟ್ ಗರ್ಭೋದಕ್ಷ ವಿಷ್ಣು, ನೆಕ್ಸ್ಟ್ ಕ್ಷೀರೋದಕ್ಷ ವಿಷ್ಣು. ಅಂದ್ರೆ ಫಸ್ಟ್ ಕ್ಯಾಂಡಲ್ ಕೃಷ್ಣ, ಮತ್ತೆ ಉಳ್ದ ನಿಮ್ಗೆ ಲೈಟ್ ಸೇಮ್, ಯಾಕೆಂದ್ರೆ ಡಿಫ್ರೆನ್ಸ್ ಏನಿಲ್ಲ. ಆದ್ರೆ ಫಸ್ಟ್ ಒನ್ ಕೃಷ್ಣ. ಯಾಕೆಂದ್ರೆ ಈಗ ನೀವು 10 ಕ್ಯಾಂಡಲ್ ಹೊತ್ತಿಸ್ತೀರಿ, ಎಲ್ಲವೂ ಸೇಮ್. ಆದ್ರೆ ಫಸ್ಟ್ ಒನ್ ಕೃಷ್ಣ, ಮೂಲ ಕೃಷ್ಣ. ಅಂದ್ರೆ ಉಳ್ದದೆಲ್ಲ ಕೃಷ್ಣ ಸ್ವಾಂಶಗಳು, ಕೆಲವೆಲ್ಲ ಸ್ವಾಂಶಗಳು. ಇದೆಲ್ಲ ಉಲ್ಲೇಖ ಉಂಟು ಭಾಗವತಂ. ಎಸ್, ಸರಿ ಗುರುಜಿ. ಎಸ್, ಹರೇ ಕೃಷ್ಣ. ಎಸ್, ರಾಘವೇಂದ್ರ.
ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ನಿನ್ನೆ ಉಲ್ಲೇಖ ಪ್ರಕಾರ ನಿನ್ನೆ ನಾವು ಬ್ರಹ್ಮನ ವಯಸ್ಸು ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಎಷ್ಟು ವರ್ಷ ಆಗಿದ್ದಾರೆ. ಈಗಿನ ನಮ್ಮ ಯುಗಕ್ಕೆ ಬ್ರಹ್ಮನಿಗೆ ಎಷ್ಟು ವಯಸ್ಸಾಗಿದೆ ಅಂತ ಏನಾದ್ರೂ ಉಲ್ಲೇಖ ಇಲ್ಲಾದ್ರೆ ಏನಾದ್ರೂ ಸಿಗುತ್ತಾ? ಏನಾದ್ರು ಇದೆಯಾ ಸಮಥಿಂಗ್? ಭಾಗವತಮಲ್ಲಿ ಉಂಟು. ಭಾಗವತಂ ನೀವು ಓದಿ, ಭಾಗವತಂ ಎಲ್ಲ ಉಲ್ಲೇಖ ಉಂಟು. ಈಗ 50 ವರ್ಷ ಆಗಿದೆ ಈಗ ಬ್ರಹ್ಮನಿಗೆ. ಅಂದ್ರೆ ನಮ್ಮ ಪ್ರಕಾರ ಅಲ್ಲ, ಅವನ ಪ್ರಕಾರ, ಅಂದ್ರೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನು ಅಂತದ್ದು 50 ವರ್ಷ ಬ್ರಹ್ಮ ಇದ್ದಾನೆ. ಮತ್ತೆ ಬ್ರಹ್ಮ 100 ವರ್ಷ ಆಗುವಾಗ ಬ್ರಹ್ಮನ ಒಂದ್ ದಿವಸವಾಗ ಪಾರ್ಷಿಯಲ್ ಈ ಡಿವಾಸ್ಟೇಷನ್ ಆಗ್ತದೆ, ಪ್ರಳಯ. ಅಂತದ್ದು ಬ್ರಹ್ಮ 100 ವರ್ಷ ಆಗುವಾಗ ಪೂರ್ತಿ ಪ್ರಳಯ ಆಗ್ತದೆ. ಆಗ ಬ್ರಹ್ಮ ಕೂಡ ಮಹಾವಿಷ್ಣುವಿನ ಒಳಗೆ ಹೋಗ್ತಾನೆ. ಎಸ್, ಹರೇ ಕೃಷ್ಣ. ಮೀನಾಕ್ಷಿ ಅವರೇ, ಎಸ್, ಹರೇ ಕೃಷ್ಣ. ಮೀನಾಕ್ಷಿ, ಎಸ್, ಹರೇ ಕೃಷ್ಣ. ನೆಟ್ವರ್ಕ್ ಇಶ್ಯೂ ಏನಾ? ರಾಕೇಶ್ ಜಿ, ರಾಕೇಶ್ ಜಿ. ಪ್ರಭುಜಿ, ಇದು ಕಲಿಯುಗದಲ್ಲಿ ಕೃಷ್ಣನ ಅವತಾರ ಯಾರು ತಾಳಿದ್ರು? ಕಲಿಯುಗದಲ್ಲಿ ಕೃಷ್ಣನ ಅವತಾರ ಯಾರು ತಾಳಿದ್ರ? ಚೈತನ್ಯ ಮಹಾಪ್ರಭು. ಅದೇ ಸರ್. ಎಸ್ ಎಸ್, ಮೀನಾಕ್ಷಿ ಅವರೇ, ಹರೇ ಕೃಷ್ಣ. ಓಕೆ ಮಾತಾಜಿ, ಚಾಟ್ ಅಲ್ಲಿ ಎಂತಾದ್ರು ಉಂಟಾ ಮೆಸೇಜ್? ಒಂದೇ ಒಂದು ಪ್ರಶ್ನೆ ಕಳಿಸಿದ್ದಾರೆ ಪ್ರಭುಜಿ. ಗೋವಿಂದಾಚಾರ್ಯರು ಸಂಪ್ರದಾಯದಲ್ಲಿ ಬರ್ತಾರ ಅಂತ. ಗೋವಿಂದಾಚಾರ್ಯ, ಗೋವಿಂದಾಚಾರ್ಯ ಅಂದ್ರೆ ಯಾರು ಗೋವಿಂದಾಚಾರ್ಯ? ಇಲ್ಲ ಪ್ರಭುಜಿ, ಶ್ರೇಯ ಅಂತ ಕಳ್ಸಿರೋದು. ಹೌದು, ಗೋವಿಂದಾಚಾರ್ಯರು ಯಾರು? ಯಾರು ಗೋವಿಂದಾಚಾರ್ಯರು? ಎಲ್ಲಿದು ಗೋವಿಂದಾಚಾರ್ಯರು? ಅದು ನಂಗೆ ಗೊತ್ತಾಗ್ಬೇಕಲ್ಲ. ಶ್ರೇಯ ಅವ್ರಿಗೆ ಅನ್ಮ್ಯೂಟ್ ಮಾಡಕ್ ಹೇಳ್ತಾ ಇದ್ದೀನಿ. ಶ್ರೇಯ, ಮಾಡಿಲ್ಲ ಪ್ರಭುಜಿ, ಹಾ ಮಾಡಿಲ್ಲ, ಅವ್ರು ಅನ್ಮ್ಯೂಟ್ ಮಾಡಿಲ್ಲ. ಮಾಡಿಲ್ವಾ? ಮಾಡದೆ ಹೇಗೆ ಗೊತ್ತಾಗೋದು? ಯಾರು ಅಂತ ಗೊತ್ತಾಗ್ಬೇಕಲ್ಲ. ಹೌದು. ಎಸ್, ಹರೇ ಕೃಷ್ಣ. ಇನ್ನೊಂದು ಪ್ರಶ್ನೆ ಇದೆ. ಚೈತನ್ಯ ಮಹಾಪ್ರಭು ಕೃಷ್ಣ ಅಂತ ತಿಳಿದಿದ್ದು ಹೇಗೆ? ಶಾಸ್ತ್ರದಲ್ಲಿ ಉಂಟು. ಭಾಗವತಂ 11ನೇ ಸ್ಕಂದದು 5ನೇ ಅಧ್ಯಾಯದು 11th canto 5th chapter 32 ಶ್ಲೋಕೇನ ಕೃಷ್ಣ ವರ್ಣಂ ಸುಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಶ. ಇದು ಭಾಗವತಮಲ್ಲಿ ಉಂಟು. ಮತ್ತೆ ಇದರಲ್ಲಿ ಕೂಡ ಉಂಟು, ಯಾವುದರಲ್ಲಿ? ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಉಂಟು. ನಮ್ಮ ಯಾರು ಭೀಷ್ಮ ಪಿತಾಮಹ ಹೇಳುವಂಥದ್ದು, ಅದನ್ನು ಕೂಡ ಹೇಳ್ಬೋದು ಬೇಕಿದ್ರೆ. ಅದರದ್ದು ಕೂಡ ಶ್ಲೋಕ ಉಂಟು, ಉಲ್ಲೇಖ ಮಾಡೋದು. ಹೋಗ್ತಾ ಇಲ್ಲ, ಈಗ ಬರ್ತಾ ಇಲ್ಲ. ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ? ಎಸ್, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ಸ್ಪಿರಿಚುವಲ್ ನಾಲೆಜ್ ಈ ಜನ್ಮದಲ್ಲಿ ಬಂದಿದ್ದು ನೆಕ್ಸ್ಟ್ ಜನ್ಮದಲ್ಲಿ ಕಂಟಿನ್ಯೂ ಆಗ್ತಾ. ಮೀನಾಕ್ಷಿ ಅವರು, ಎಸ್,
ಡೆಫಿನೆಟ್. ಇದಕ್ಕೆ 6ನೇ ಅಧ್ಯಾಯದ ಶ್ಲೋಕ ಉಂಟು. ಶುಚಿನಾಂ ಶ್ರೀಮತಾಂ ಘೇ ಅಂದ್ರೆ ಈ ಲೈಫಲ್ಲಿ ನೀವು ಸ್ವಲ್ಪ ಮಾಡಿ ಎಂತಾದ್ರು ಕಟ್ಟಾದ್ರೆ ನೆಕ್ಸ್ಟ್ ಲೈಫಲ್ಲಿ ನಿಮ್ಗೆ ಧಾರ್ಮಿಕ ಕುಟುಂಬ ಇಲ್ಲ ಶ್ರೀಮಂತ ಕುಟುಂಬ ಸಿಗ್ತದೆ. ಮತ್ತೆ ನೀವು ತುಂಬಾ ಸಮಯ ಮಾಡಿ ಕಟ್ಟಾದ್ರೆ ನೆಕ್ಸ್ಟ್ ಲೈಫಲ್ಲಿ ನೀವು ವೈಷ್ಣವ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಇಬ್ಬರು ಕೂಡ ಕೃಷ್ಣ ಭಕ್ತರು, ಆ ಫ್ಯಾಮಿಲಿ ನೀವು ಹುಡ್ತೀರಿ. ಅದು ತುಂಬಾ ದುರ್ಲಭ ಅಂತೆ ಅಂತ ಫ್ಯಾಮಿಲಿ ಸಿಗುವುದು. ಇಬ್ಬರು ಕೂಡ ತಂದೆ ತಾಯಿ ವೈಷ್ಣವರು, ಆ ಫ್ಯಾಮಿಲಿ ಸಿಗುವುದು ತುಂಬಾ ರೇರ್. ಮತ್ತೆ ಪೂರ್ತಿ ನೀವು ಇದಾದ್ರೆ ಗೋಲೋಕಕ್ಕೆ ಹೋಗ್ತೀರಿ, ಅದ್ರಲ್ಲಿ ಡೌಟೇ ಇಲ್ಲ. ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ವಾಂಛಾಕಲ್ಪತರು ಅಭಿಷ್ಯ ಕೃಪಾ ಸಿಂಧು ಬೇವಚ ಬದ್ಧನಾ ಪಾವನಿಯೋಪಿ ವೈಷ್ಣವ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ की जय. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ವೈನವ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ನೋಡಿ ಈಗ ಪ್ರಶ್ನೆ ಎಲ್ಲ ಕಡಿಮೆ ಆಗ್ತಾ ಬಂತು. 5ನೇ ಅಧ್ಯಾಯ ಎಲ್ಲ ಇನ್ನು ಕಡಿಮೆ ಆಗ್ತಾ ಬರ್ತದೆ. ಹರೇ ಕೃಷ್ಣ. ಮೊದಲ ದಿವಸ ತುಂಬಾ ಜಾಸ್ತಿ ಇತ್ತು, ಜನರೆಲ್ಲ ಈಗ ತಿಳಿತಾ ಬಂದ್ರು.